ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಾಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ: ಕೊನೆಗೂ ಸಿಕ್ಕ ಪಂಗನಾಮದ ಕದಿಮ. ಮನೆಯೇ 5 ಸ್ಟಾರ್ ಹೋಟೆಲ್, ತಪ್ಪಿಸಿಕೊಳ್ಳಲು ನಿಗೂಢ ಕೋಣೆ, ಉದ್ಯಮಿಗಳಿಗೆ 200 ಕೋಟಿ ರೂಪಾಯಿ ಪಂಗನಾಮ. ಕೊನೆಗೂ ಪೊಲೀಸರ ಅತಿಥಿಯಾದ ಕದೀಮ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಶ್ರೀಮಂತ ಉದ್ಯಮಿಗಳನ್ನ ಗುರಿ ಮಾಡಿ 200 ಕೋಟಿ ರೂಪಾಯಿಗೂ ಅಧಿಕ ವಂಚನೆ ಮಾಡಿದ ಪ್ರಕರಣದಲ್ಲಿ ಆರೋಪಿಯೊಬ್ಬನನ್ನ ಬೆಂಗಳೂರು ನಗರ ಪೊಲೀಸರು ಗುರುವಾರ ರಾತ್ರಿ ಬಂಧಿಸಿದ್ದಾರೆ. ಜಪ್ಪಿನಮಗೂರು ತಂದೊಳಿಗೆ ಸಮೀಪ ಐಷಾರಾಮಿ ಮನೆಯೊಂದರಲ್ಲಿ ವಾಸವಾಗಿದ್ದ ರೋಹನ್ ಸಲ್ಡಾನ ಬಂಧಿತ ಆರೋಪಿ. ಆತನ ಜೊತೆಗಿದ್ದ ಇನ್ನೋರ್ವ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮನೆಯಲ್ಲಿ ಮಲೇಷ್ಯಾ ಮೂಲದ ಯುವತಿಯೊಬ್ಬಳು ಪತ್ತೆಯಾಗಿದ್ದಾಳೆ. ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈತನ ವಿರುದ್ಧ 2 ಪ್ರಕರಣ ದಾಖಲಾಗಿದೆ. ಅದರ ಆಧಾರದಲ್ಲಿ ಬೆನ್ನು ಹಿಡಿದ ಪೊಲೀಸರಿಗೆ ಆರೋಪಿ ಸೆರೆ ಸಿಕ್ಕಿದ್ದಾನೆ. ಕಳೆದ 3 ತಿಂಗಳಿನಲ್ಲಿ ಆತನ ಖಾತೆಯಲ್ಲಿ 40 ಕೋಟಿ ರೂಪಾಯಿ ವ್ಯವಹಾರ ನಡೆದಿರುವುದು ಪತ್ತೆಯಾಗಿದೆ. ಪೊಲೀಸರ ದಾಳಿ ವೇಳೆ ಆತ ಮದ್ಯ ಸೇವನೆ ಮಾಡುತ್ತಿದ್ದ. ಮನೆಯಲ್ಲಿ ಕೆಲಸದಾಳುಗಳು ಇದ್ರು. ಪೊಲೀಸರನ್ನ ಕಂಡು ಓರ್ವ ಓಡಿ ಹೋಗಿದ್ದು, ಆತನನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮಾರ್ಗದರ್ಶನದಲ್ಲಿ ಸೈಬರ್ ಠಾಣಾ ಎಸಿಪಿ ರವೀಶ್ ನಾಯ್ಕ್ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿದೆ. ತನ್ನನ್ನ ಶ್ರೀಮಂತ ವ್ಯಕ್ತಿಯೆಂದು ಬಿಂಬಿಸಿ ಹೊರ ಜಿಲ್ಲೆ, ಹೊರ ರಾಜ್ಯದ ಉದ್ಯಮಿಗಳನ್ನ ಪರಿಚಯಿಸಿಕೊಂಡು ಭೂ ವ್ಯವಹಾರ ಮತ್ತು ಬ್ಯಾಂಕ್ ಸಾಲ ಮಾಡಿಸಿಕೊಡುವ ನೆಪದಲ್ಲಿ ರೋಹನ್ ವಂಚಿಸುತ್ತಿದ್ದ. 3% ಬಡ್ಡಿ ದರದಲ್ಲಿ 100 ಕೋಟಿ ರೂಪಾಯಿವರೆಗೆ ಸಾಲ ಕೊಡಿಸುವುದಾಗಿ ನಂಬಿಸುತ್ತಿದ್ದ ಈತ ಬಳಿಕ ಸ್ಟಾಂಪ್ ಡ್ಯೂಟಿ ಎಂದು 3-4 ಕೋಟಿ ರೂಪಾಯಿ ಪಡೆದು ತಲೆಮರೆಸಿಕೊಳ್ಳುತ್ತಿದ್ದ. ಈ ಮೊತ್ತವನ್ನ ನಗದು ರೂಪದಲ್ಲೇ ಪಡೆಯುತ್ತಿದ್ದ. ಈತನ ಬಣ್ಣದ ಮಾತಿಗೆ ಮರಳಾದ ಉದ್ಯಮಿಗಳು ಸುಲಭದಲ್ಲಿ ಸಾಲ ಅಥವಾ ಕಡಿಮೆ ದರಕ್ಕೆ ಜಾಗ ಸಿಗುತ್ತದಲ್ಲ ಎಂದುಕೊಂಡು ಹಿಂದೆ ಮುಂದೆ ನೋಡದೆ ಕೋಟ್ಯಾಂತರ ರೂಪಾಯಿಗಳನ್ನ ನಗದು ರೂಪದಲ್ಲಿ ನೀಡುತ್ತಿದ್ರು. ಪಡೆದುಕೊಂಡ ಬಳಿಕ ಅವರ ಕೈಗೆ ಸಿಗದಂತೆ ತನ್ನ ಅಡಗುದಾಣವನ್ನ ಸೇರಿಕೊಳ್ಳುತ್ತಿದ್ದ. ಕಳೆದ ಹಲವು ವರ್ಷಗಳಿಂದ ಆತ ಕೋಟ್ಯಾಂತರ ರೂಪಾಯಿ ವಂಚಿಸುತ್ತಿದ್ರು. ಆತನ ವಿರುದ್ಧ ಪ್ರಕರಣ ದಾಖಲಾಗಿದ್ರು ಆರೋಪಿಯ ಬಂಧನ ಯಾಕೆ ಸಾಧ್ಯವಾಗಿಲ್ಲ ಎನ್ನುವ ಪ್ರಶ್ನೆ ಎದುರಾಗಿದೆ. ಆರೋಪಿ ರೋಹನ್ ಸಲ್ಡಾನ ಮನೆಯು ಐಷಾರಾಮಿಯಾಗಿದ್ದು, ಪೊಲೀಸರ ದಾಳಿಯ ವೇಳೆ ಮನೆಯೊಳಗಡೆ ವಿದೇಶಿ ಮದ್ಯಗಳನ್ನ ಒಳಗೊಂಡ ಬಾರ್ ಪತ್ತೆಯಾಗಿದೆ. ದುಬಾರಿ ಮೂರ್ತಿಗಳು, ಐಷಾರಾಮಿ ಸೋಫಾ ಸೆಟ್ಗಳು ಇದ್ದವು. ಆರೋಪಿಯ ಮನೆಯಲ್ಲಿ ಬೆಲೆ ಬಾಳುವ ಗಿಡಗಳು, ಐಷಾರಾಮಿ ಶಾಂಪೇನ್ಗಳು, ಮಾದಕ ಪೇಯಗಳು ದಾಸ್ತಾನು ಕಂಡು ಪೊಲೀಸರೇ ದಂಗಾಗಿದ್ದಾರೆ. ಭವ್ಯ ಬಂಗಲೆಯಂತಿರುವ ಆರೋಪಿಯ ಮನೆಯಲ್ಲಿ ಒಳಗಿಂದೊಳಗೆ ಐಷಾರಾಮಿ ವ್ಯವಸ್ಥೆಯ ಜೊತೆಗೆ ಅಡಗುತಾಣಗಳು, ಅಲ್ಲಲ್ಲಿ ಸಿಸಿಟಿವಿ ಕ್ಯಾಮೆರಾ ವ್ಯವಸ್ಥೆ ಇದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ.
ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. ಸುದ್ದಿಗೊಂದು ಗುದ್ದುವಿನಲ್ಲಿ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಇವಾಗ ಏನಂದ್ರೆ ಮನೆ 5 ಸ್ಟಾರ್ ಹೋಟೆಲ್ ಅನ್ನ ಮಾಡಿಕೊಂಡು ಅದರಲ್ಲೇ ನಿಗೂಢ ಕೋಣೆಯನ್ನ ಮಾಡಿ ಉದ್ಯಮಿಗಳಿಗೆ ವಂಚನೆ ಮಾಡಿದ ಆರೋಪಿ ಇದೀಗ ಬಂಧಿತನಾಗಿದ್ದಾನೆ ಸರ್. ಈ ಬಗ್ಗೆ ನೋಡಿ, ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಸೆನ್ ಪೊಲೀಸರು ಈ ಕಾರ್ಯಾಚರಣೆ ನಡೆಸಿದರು. ನೇರವಾಗಿ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರ ಸೂಚನೆಯಂತೆ ಈ ದಾಳಿ ನಡೆದಿದೆ. ಆರೋಪಿಯನ್ನು ಬಂಧಿಸಿದ್ದಾರೆ. ಆತನ ಮನೆ ನೋಡಿ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಯಾಕಂತ ಹೇಳಿದರೆ ಆ ಮನೆ ಒಳಗೆ ಒಂದು ರೀತಿಯಲ್ಲಿ 5 ಸ್ಟಾರ್ ಫೆಸಿಲಿಟಿ ಎಲ್ಲ ಇತ್ತು. ಪೊಲೀಸರು ಬಂದರೆ ಇಲ್ಲದ್ರೆ ಯಾರಾದರೂ ಅವನನ್ನು ಹುಡ್ಕೊಂಡು ಬಂದರೆ ಅವನಿಗೆ ಅಡಗಿಕೊಳ್ಳುವಂಥ ವ್ಯವಸ್ಥೆಗಳೂ ಇತ್ತು. ಗೇಟಿಗೆ ಸಮರ್ಪಕವಾದಂಥ ವ್ಯವಸ್ಥೆ ಇತ್ತು. ಯಾರು ಹೊರಗಿನಿಂದ ಬಾರದ ರೀತಿಯಲ್ಲಿ ಇತ್ತು. ರಿಮೋಟ್ ಗೇಟ್ ಅಂತ ಕಾಣ್ತದೆ ಅದು. ಅಂತ ಎಲ್ಲ ಸುಸಜ್ಜಿತವಾಗಿ ರಕ್ಷಣಾತ್ಮಕವಾಗಿ ಆತ ಆ ಮನೆಯಲ್ಲಿ ಇದ್ದ. ಯಾರಾದರೂ ಬಂದರೆ, ಯಾರು ಅವನಿಗೆ ಬೇಕಾದವರು ಬಂದರೆ ಮಾತ್ರ ಗೇಟು ಓಪನ್ ಆಗ್ತಿತ್ತು, ಮನೆಯೊಳಗೆ ಕರ್ಕೊಂಡು ಹೋಗ್ತಾ ಇದ್ದ. ಆಗ ಬಂದವನು ಏನಾಗ್ತಾನೆ ಅಂದರೆ ಮನೆಯ ಒಳಗಿನ ಪರಿಸ್ಥಿತಿಯನ್ನು ನೋಡಿ ಒಮ್ಮೆ ಅಚ್ಚರಿ ಪಡ್ತಾನೆ. ಆದ್ದರಿಂದ ಇವ ಏನು ಹೇಳಿದ್ರು ಕೇಳುವಂಥ ಪರಿಸ್ಥಿತಿಯಲ್ಲಿ ಅವರು ಇರ್ತಾರೆ. ಆದ್ದರಿಂದಾಗಿ ಅವರನ್ನು ಸರಿಯಾಗಿ ಪಿಕ್ಕಿ ಬೀಳಿಸಲಿಕ್ಕೆ ಇವರಿಗೆ ಅನುಕೂಲ ಆಗುತ್ತೆ. ಅದು ಪಿಕ್ಕಿ ಬೀಳಿಸ್ತಾರೆ, ಅವರು ವ್ಯವಹಾರ ಮಾತಾಡ್ತಾರೆ, ದುಡ್ಡು ತಗೋತಾನೆ, ಅವರಿಗೊಂದು ವಿಶ್ವಾಸ ಬರುತ್ತೆ. ನನಗೆ ದುಡ್ಡು ಕೊಟ್ಟಿದ್ದೇನೆ, ಇವನು ಈ ರೀತಿಯ ವ್ಯವಸ್ಥೆಯಲ್ಲಿದ್ದಾನೆ, ಅದರಿಂದಾಗಿ ಇವ ನನ್ನ ಕೆಲಸ ಮಾಡಿ ಕೊಡ್ತಾನಂತೇಳಿ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು ಏನು ಅಂತ ಹೇಳಿದರೆ, ಹಳೆಯ ಕಾಲದ ಒಂದು ಮಾತಿದೆ, ಮೋಸ ಹೋಗುವವರು ಇರುವ ತನಕ ಮೋಸ ಮಾಡುವವರು ಇರ್ತಾರೆ ಅಂತೇಳಿ. ಅದರಿಂದಾಗಿ ಇದರಲ್ಲಿ ಮೋಸ ಹೋದವರು ಜಾಸ್ತಿ, ಮೋಸ ಮಾಡಿದವ ಒಬ್ಬ. ಆದರೆ ಮೋಸ ಹೋದವರು ಯಾರು ಅಮಾಯಕರಲ್ಲ. ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಇದರಲ್ಲಿ ಯಾರು ಅಮಾಯಕರಲ್ಲ, ಅವಿದ್ಯಾವಂತರಲ್ಲ, ವ್ಯವಹಾರದ ಬಗ್ಗೆ ಗೊತ್ತಿಲ್ಲದವರು ಅಲ್ಲ. ಆದ್ದರಿಂದಾಗಿ ಇಲ್ಲಿ ಮೋಸ ಹೋದವರು ಕಾಲಕಾಲಕ್ಕೆ ಮೋಸ ಹೋಗಿದ್ದರು, ಆದರೂ ಅವರು ನಮಗೆ ಮೋಸ ಆಗಿದೆ ಅಂತ ಹೇಳಿ ಪೊಲೀಸರಿಗೆ ದೂರು ಕೊಡಲಿಕ್ಕಾಗಲಿ, ನ್ಯಾಯಾಲಯದ ಮೆಟ್ಲು ಹತ್ತಲಿಕ್ಕಾಗಿ ಸಾಧ್ಯ ಆಗಲಿಲ್ಲ. ಯಾಕಂತೇಳಿ ಅವರೆಲ್ಲ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳು. ಯಾರಾದರೂ ಕೇಳಿದರೆ ಹೇಳ್ಬೋದಲ್ಲ, ಎಂತೆಂಥ ಅಸಾಮಿಗಳಿದ್ದೀರಿ, ನೀವು ಮೋಸ ಹೋದ್ರಾ ಅಂತೇಳಿ. ಈ ರೀತಿಯ ಪರಿಸ್ಥಿತಿಯನ್ನು ಬಂಡವಾಳವಾಗಿ ಮಾಡಿಸಿಕೊಂಡೇ ಈತ ಸುಮಾರು ಒಂದು 200ರಿಂದ 500 ಕೋಟಿ ಅಂತೆ ಅಷ್ಟು ಮೊತ್ತವನ್ನು ಮೋಸ ಮಾಡಿದ್ದಾರೆ. ಇದು ಪ್ಯೂರ್ಲಿ ವಂಚನೆ ಪ್ರಕರಣವೇ ಅಲ್ಲದೆ ಮತ್ತೆ ಏನೂ ಅಲ್ಲ. ಕೇವಲ 3 ತಿಂಗಳಲ್ಲೇ 45 ಕೋಟಿ ವ್ಯವಹಾರವನ್ನು ಕೂಡ ಮಾಡಿದ್ದಾನೆ. 3 ತಿಂಗಳಲ್ಲಿ ಅವನಲ್ಲಿಗೆ ಬಂದಂಥ ವ್ಯಕ್ತಿಗಳು ಎಷ್ಟಿರ್ಬೋದು ಅಂತ ಅನಿಸ್ಕೊಂಡ್ರಿ? ಏನು ಸಾವಿರಾರು ಗಟ್ಟಲೆ ವ್ಯಕ್ತಿಗಳು ಬಂದಿರಲಿಲ್ಲ. ಅವನ 3 ತಿಂಗಳಲ್ಲಿ ಅವನ ಸಂಪರ್ಕಕ್ಕೆ ಬಂದದ್ದು ಹೆಚ್ಚು ಇದ್ದರೆ ಒಂದು 10-15 ಮಂದಿ ಇರ್ಬೋದು. ಅಷ್ಟು ಮಂದಿ ಹತ್ರವೇ ಅವನಷ್ಟು ವಸೂಲು ಮಾಡಿರೋದು. ನಿಮಗೆ ಕೆಲವು ಒಂದು ವರ್ಷದ ಹಿಂದೆ ಮಂಗಳೂರಿನ ಪ್ರಖ್ಯಾತ ಬಿಲ್ಡರ್ ಒಬ್ಬರಿಗೆ ವಿದೇಶಿ ಬ್ಯಾಂಕಿನಿಂದ 400 ಕೋಟಿ ರೂಪಾಯಿ ಸಾಲ ತೆಗೆಸಿ ಕೊಡ್ತೇನೆ ಅಂತ ನಂಬಿಸಿ ಅವರಿಂದ ಎಷ್ಟೋ ಹಣವನ್ನು ಪಡೆದುಕೊಂಡು ಅವರನ್ನು ಬಾಂಬೆಗೆ ಕರೆಸಿ, ಕೆಲವೊಂದು ಡಾಕ್ಯುಮೆಂಟ್ಗಳಿದೆ, ಅದಕ್ಕೆಲ್ಲ ನಿಮ್ಮ ಸಿಗ್ನೇಚರ್ ಆಗಬೇಕಂತೇಳಿ ಅವರನ್ನು ಮೋಸ ಮಾಡಿ ಹಣವನ್ನು ವಸೂಲು ಮಾಡಿದ್ರು. ಆದ ನಂತರ ಏನು ಹೇಳಿದರು ಅಂತ ಹೇಳಿದರೆ, ನಿಮಗೆ ಲೋನ್ ಅಮೌಂಟು ಎಲ್ಲ ಕ್ಲಿಯರ್ ಆಗಿದೆ, ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಲಿಕ್ಕೆ ಮಾತ್ರ ಬಾಕಿ, ನೀವು ಅದಕ್ಕೆ ಸೆಕ್ಯೂರಿಟಿಯಾಗಿ ಇಡುವಂತಹ ಜಾಗದ ಒರಿಜಿನಲ್ ಡಾಕ್ಯುಮೆಂಟು ಬೇಕು ಅಂತ ಹೇಳಿದರು. ಯಾವುದೇ ಜಾಗದ ಓನರು ಒರಿಜಿನಲ್ ಡಾಕ್ಯುಮೆಂಟನ್ನು ಈ ರೀತಿಯಾಗಿ ಇನ್ನೊಬ್ಬರ ಕೈಗೆ ಒಪ್ಪಿಸುವ ಕ್ರಮ ಇಲ್ಲ. ಏನಿದ್ರು ಜೆರಾಕ್ಸ್ ಮಾಡ್ತಾರೆ, ಜೆರಾಕ್ಸ್ಗೆ ಅಟೆಸ್ಟೇಷನ್ ಮಾಡ್ತಾರೆ, ಕೊಡ್ತಾರೆ. ಅದು ಆಗೋದಿಲ್ಲ. ನೀವು ಒರಿಜಿನಲ್ ಡಾಕ್ಯುಮೆಂಟ್, ಅವ್ರಿಗೆ ಗೊತ್ತಿದೆ ಇವರು ಒರಿಜಿನಲ್ ಡಾಕ್ಯುಮೆಂಟು ಕೊಡೋದಿಲ್ಲ,
ಲೋನು ಅಲ್ಲಿ ಸ್ಯಾಂಕ್ಷನ್ ಆಗೋದಿಲ್ಲ ಅಂತೇಳಿ. ಆದ್ದರಿಂದ ನೀವು ಕಮಿಷನ್ ರೂಪದಲ್ಲಿ ಕೊಟ್ಟ 400 ಕೋಟಿಗೆ 40 ಲಕ್ಷ ಏನೋ ಕೊಟ್ಟಿದ್ದಾರೆ, 1% ಹಾಗೆ ಏನು, ಆಯಿತಾ. ಆದ್ದರಿಂದಾಗಿ ಆ ಹಣವನ್ನು ವಾಪಸ್ ಕೇಳಲಿಕ್ಕಿಲ್ಲ, ನೀವು ನಿಮ್ಮ ಇದನ್ನು ಫುಲ್ಫಿಲ್ ಮಾಡಲಿಲ್ಲ, ನೀವು ಕೊಡಬೇಕಾದ ಡಾಕ್ಯುಮೆಂಟ್ ಕೊಡಲಿಲ್ಲ, ನಾವು ಲೋನು ಸ್ಯಾಂಕ್ಷನ್ ಆಗಲಿಲ್ಲ. ನಮ್ಮ ಕೆಲಸವನ್ನು ನಾವು ಮಾಡಿದ್ದೇವೆ, ನಾವು ತೊಗೊಂಡು ಹಣಕ್ಕೆ ನಾವು ಮಾಡಿದ್ದೇವೆ ಅಂತೇಳಿ. ಅದರ ನಂತರ ಅದೇ ರೀತಿ ಬೇರೆಯವರಿಗೂ ಮೋಸ ಆದ ಸಂದರ್ಭದಲ್ಲಿ ಪೊಲೀಸರಿಗೆ ದೂರು ಕೊಡಲಾಯಿತು. ಬಾಂಬೆಗೆ ಹೋಗಿ ಅವರನ್ನು ಎತ್ಕೊಂಡು ಬಂದರು, ಇಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಜುಡಿಷಿಯಲ್ ಕಸ್ಟಡಿ ಹೋದ. ಆಗಲೇ ಅವನಿಗೆ ಸಹಜವಾಗಿ ಬರುವಂತಹ ಒಂದು ಎದೆನೋವು ಬಂತು. ಹಾಸ್ಪಿಟಲಲ್ಲಿದ್ದ. 4 ದಿವಸದಲ್ಲಿ ಜಾಮೀನಾಗಿ ಹೋದ. ಅಲ್ಲಿಗೆ ಇವನು 40 ಲಕ್ಷದ ಕತೆ ಮುಗಿಯಿತು. ಯಾವ ಉದ್ಯಮಿ ತನ್ನ ಹೆಸರನ್ನು ಹೇಳಿಕೊಳ್ಳಿಕ್ಕೆ ಮನಸ್ಸು ಬರ್ತಾನೆ? ಕೋಟ್ಯಂತರರು ವ್ಯವಹಾರ ಮಾಡುವಂಥ ಒಬ್ಬ ಉದ್ಯಮಿಯೇ ಈ ರೀತಿ ಬಿದ್ದಿದ್ದಾರೆ ಅಂತ ಆದರೆ, ಅಂಥ ಉದ್ಯಮಿಗಳನ್ನು ಬಳಸಿಕೊಂಡು ಈತ ಮೋಸ ಮಾಡಿದ್ರಲ್ಲಿ ಅಚ್ಚರಿ ಏನಿದೆ? ಯಾಕಂತ ಹೇಳಿದರೆ ಇಲ್ಲಿ ಮೋಸ ಹೋದವರು ಯಾರು? ಅಮಾಯಕರಲ್ಲ, ಕಾನೂನು ತಿಳುವಳಿಕೆ ಇಲ್ಲದವರಲ್ಲ, ವಿವಿಧ ರೀತಿಯ ಅಧಿಕಾರಿಗಳೊಂದಿಗೆ ಇತರೆ ವ್ಯವಸ್ಥೆಗಳೊಂದಿಗೆ ಸಂಪರ್ಕದಲ್ಲಿರುವವರೇ. ಆದರೆ ಅವರು ಯಾರೂ ಅದನ್ನು ಇನ್ನೊಬ್ಬರೊಂದಿಗೆ ಶೇರ್ ಮಾಡಿಕೊಳ್ಳಿಲ್ಲ. ನನಗೊಂದು ಇಂಥ ಒಂದು ಪ್ರಾಜೆಕ್ಟಿಗೆ ಈ ರೀತಿಯಾಗಿ ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತಾ ಇದೆ, ಅದರಿಂದಾಗಿ ನನ್ನ ಆ ಪ್ರಾಜೆಕ್ಟ್ ಆದಷ್ಟು ಬೇಗ ಮುಗೀತದೆ ಅಂತ ಹೇಳಿ ಅವರಷ್ಟಕ್ಕೆ ಮಣ್ಣಿಗೆ ಮಸೆಯುತ್ತಿದ್ದರೆ ಹೊರತು ಇನ್ನೊಬ್ಬರೊಟ್ಟಿಗೆ ಶೇರ್ ಮಾಡಲಿಲ್ಲ. ಇನ್ನೊಬ್ಬರೊಟ್ಟಿಗೆ ಶೇರ್ ಮಾಡ್ತಾ ಇದ್ರೆ ಹೇಳ್ತಾಯಿದ್ರು, ನೋಡು ಇದರಲ್ಲಿ ಮೋಸ ಇರ್ಬೋದು, ಜಾಗ್ರತೆ ಮಾಡಿಕೊಳ್ಳು, ಹಣ ಕೊಡುವಾಗ ಜಾಗ್ರತೆ ಮಾಡ್ಕೊ ಅಂತ ಹೇಳಿ. ಇನ್ನೊಬ್ಬರ ಹತ್ರ ಶೇರ್ ಮಾಡಿಕೊಂಡ್ರೆ ಅವ ಹೋಗಿ ಇದನ್ನು ಕ್ಯಾಪ್ಚರ್ ಮಾಡಿಕೊಂಡ್ರೆ ಇವರು ಬೇಳೆ ಬೇಯದಿದ್ದರೆ, ಅದರಿಂದಾಗಿ ಅವ್ರು ಶೇರ್ ಮಾಡ್ಕೊಳ್ಳಿಲ್ಲ, ಅದರಿಂದಾಗಿ ಪಿಗಿ ಬಿದ್ದಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡದ್ದು. ನೀವು ಸರ್ಕಾರಿ ಅಧಿಕಾರಿಗಳನ್ನು ತೋರಿಸಿಕೊಂಡು ಈ ರೀತಿ ಮೋಸ ಮಾಡುವವರೂ ಇದ್ದಾರೆ, ಜಾಗವನ್ನು ತೋರಿಸಿ ಮೋಸ ಮಾಡಿದವರೂ ಇದ್ದಾರೆ. ಅವರೇನು ಮೋಸ ಹೋದವರೇನು? ಯಾರೂ ಅಮಾಯಕರಲ್ಲ. ಅಮಾಯಕರು ಮೋಸ ಹೋದರೆ ನಾವು ಎಣಿಸ್ಬೋದು, ಪಾಪ ಅವರಿಗೆ ವಿದ್ಯೆ ಇರಲಿಲ್ಲ, ಅವರಿಗೆ ಮಾಹಿತಿಯ ಕೊರತೆ ಇತ್ತು, ಯಾರಿಗೆ ಸಪೋರ್ಟ್ ಇರಲಿಲ್ಲ, ಅದರಿಂದಾಗಿ ಅವರಿಗೆ ಮೋಸ ಮಾಡಿದರು ಅಂತೇಳಿ. ಅಂಥವರಿಗೆ ಮೋಸ ಮಾಡೋದಾದರೆ ಎಷ್ಟು? ಹೆಚ್ಚು ಮೋಸ ಮಾಡಿದರೆ 10,000, 20,000, ಹೆಚ್ಚಂದರೆ 1 ಲಕ್ಷ. ಅದಕ್ಕಿಂತ ಜಾಸ್ತಿ ಆ ಅಮಾಯಕರಿಗೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವ್ರದ್ದು ಇರುವುದೇ ಅಷ್ಟು. ಅವ್ರದ್ದು ಜಾಸ್ತಿ ಇದ್ದರೆ ಅಷ್ಟನ್ನು ಮಾಡ್ತಾ ಇದ್ರು, ಅದು ಪ್ರಶ್ನೆ ಬೇರೆ. ಅದು ಇರುವುದೇ ಅಷ್ಟು ಮಾಡ್ತಾರೆ. ಈತನಿಗೆ ಏನಂದ್ರೆ ಉದ್ಯಮಿಗಳು ಮತ್ತು ಶ್ರೀಮಂತರೇ ಟಾರ್ಗೆಟ್ ಆಗಿದ್ರು ಅಂತ ಅಲ್ಲ, ಇವನದ್ದು ಸಂಪರ್ಕ ಮಾಡುವುದೇ ಅಂತವರೇ. ಅವ 1 ಲಕ್ಷದ, 2 ಲಕ್ಷದ, 10,000, 10 ಲಕ್ಷದ ಈವರೆಗೆ ಮಿಕಗಳನ್ನು ಹುಡುಕುವುದೇ ಇಲ್ಲ, ಸಂಪರ್ಕ ಮಾಡುವುದೇ ಇಲ್ಲ. 10 ಸೆನ್ಸು, 20 ಸೆನ್ಸು, 50 ಸೆನ್ಸು ಜಾಗವನ್ನು ಡೀಲೇ ಮಾಡುವುದಿಲ್ಲ. ಅವ ಡೀಲ್ ಮಾಡುವಂಥ ಜಾಗಗಳೆಲ್ಲವೂ ಹಲವಾರು ಎಕರೆಗಳು ಇರುವಂಥ ಜಾಗಗಳು. ನಿಮಗೆ ಸಾಮಾನ್ಯವಾಗಿ ಒಂದು ಜಾಗ ಸೇಲಿಗಿದೆ ಅಂತ ಇಟ್ಕೊಳ್ಳಿ, ಅವರು 1-2 ಬ್ರೋಕರ್ಗಳಿಗೆ ಹೇಳ್ತಾರೆ, ನಾವು ಜಾಗವನ್ನು ಸೇಲ್ ಮಾಡ್ತೇವೆ, ಒಂದು 100 ಕೋಟಿ ಬರಬೇಕು ಅಂತೇಳಿ. ಯಾಕಂದರೆ ಜಾಗ ದೊಡ್ಡ ಜಾಗ ಇರ್ತದೆ, 100 ಕೋಟಿ ಬರಬೇಕು ಅಂತ ಯೋಚನೆ ಮಾಡಿ. ಆಗ ಬ್ರೋಕರ್ ಅವರು ಏನು ಮಾಡ್ತಾರೆ, ಅವರವರ ಒಂದು ಗ್ರೂಪ್ ಇರ್ತದೆ, ವಾಟ್ಸಪ್ ಗ್ರೂಪಲ್ಲಿ, ಅದರಲ್ಲಿ ಆ ಫೋಟೋಗಳನ್ನು ಶೇರ್ ಮಾಡ್ತಾರೆ. ಅದನ್ನು ಈ ವಂಚಕರು ಏನು ಮಾಡ್ತಾರೆ, ನೋಡ್ತಾರೆ, ಓ ಇಂಥ ಒಂದು ಜಾಗ 100 ಕೋಟಿಗೆ ಸೇಲಿಗೆ ಇದೆ ಅಂಥೇಳಿ ಅದನ್ನು ಯಾರಿಗಾದರೂ ಒಂದು ಬಿಸ್ನೆಸ್ ಮ್ಯಾನಿಗೆ, ಒಂದು ಇಂಡಸ್ಟ್ರಿಯಲಿಸ್ಟಿಗೆ, ಅವರ ಸಂಪರ್ಕದಲ್ಲಿರುವವರಿಗೆ ಮಾಹಿತಿ ಮುಟ್ಟಿಸ್ತಾರೆ. ಇಂಥದ್ದೊಂದು ಜಾಗ ಇದೆ, ಭಾರಿ ಒಳ್ಳೆಯ ಜಾಗ, ಕಡಿಮೆ ರೇಟಿಗೆ ಬರುತ್ತೆ, ಮುಂದೆ ಡೆವಲಪ್ ಆಗಲಿಕ್ಕೆ ಒಳ್ಳೆ ಅವಕಾಶಗಳಿವೆ ಅಂತೆಲ್ಲ ಹೇಳ್ತಾರೆ. ಅದರಿಂದ ಅವರು ಅದನ್ನು ನೋಡ್ತಾರೆ ಅಂತ ಆದರೆ ಇವರು ಅದನ್ನು ನೇರವಾಗಿ ಡೀಲ್ ಮಾಡ್ತಾರೆ. ಆಗ ಏನಾಗ್ತದೆ, ಇದರಲ್ಲಿ ಅಷ್ಟು ದೊಡ್ಡ ಜಾಗದಲ್ಲಿ ಎಲ್ಲ ದಾಖಲೆಗಳು ಸರಿಯಾಗಿ ಇರುವುದಿಲ್ಲ. ಕೆಲವೊಂದು ದಾಖಲೆಗಳು ರೆಡಿಯಾಗಿರುವುದಿಲ್ಲ. ಆದ್ದರಿಂದ ಅದರಲ್ಲಿ ಕನ್ವರ್ಷನ್ ಆಗಬೇಕು, ಲೆವೆನಿ ಸ್ಕೆಚ್ ಆಗಬೇಕು, ಈಗೆಲ್ಲ ಇರ್ತದೆ. ಅದನ್ನು ಕಾರಣವಾಗಿ ಇಟ್ಟುಕೊಂಡು ಅವರು ಹಣವನ್ನು ಪಡ್ಕೊಳ್ತಾರೆ.
ಮತ್ತು ಆ ವ್ಯವಹಾರದಕ್ಕೆ ಬರೋದಿಲ್ಲ. ಈಚೆಯಿಂದ ಖರೀದಿಸುವವನಿಲ್ಲ, ಆಚೆಯಿಂದ ಮಾರಾಟ ಮಾಡುವವನಿಲ್ಲ. ಕೆಲವು ವರ್ಷಗಳ ಹಿಂದೆ ಈ ಮಂಗಳೂರಿನ ಪ್ರಖ್ಯಾತ ಹಾಸ್ಪಿಟಲ್ ನಡೆಸ್ತಾ ಇರುವವರು, ಅವರ ಪೈಕಿಯವರಿಗೆ ಒಂದು ಮಂಗಳೂರಲ್ಲಿ ಕಾಲೇಜಿಗೆ ಜಾಗ ಬೇಕಿತ್ತು. ಆಲ್ರೆಡಿ ಅವ್ರ ಹತ್ರ ಕಾಲೇಜ್ ಇದೆ, ಅವ್ರಿಗೆ ಹೊಸ ಕ್ಯಾಂಪಸ್ ಕಟ್ಟಲಿಕ್ಕೆ ಅಂತ ಜಾಗ ಬೇಕಿತ್ತು. ಸಿಟಿ ಒಳಗೆ ಜಾಗ ಇದ್ದರೆ ಒಳ್ಳೆಯದು ಅಂತೇಳಿ ಅವರ ಆಲೋಚನೆ ಇತ್ತು. ಹಾಗೆ ಅವರು ಅವರ ಪರಿಚಯದವರ ಹತ್ರ ಎಲ್ಲ ಹೇಳಿದರು. ಅದಕ್ಕೊಬ್ಬ ಮೂಡಬಿದ್ರಿ ಸಮೀಪದ ತೋಡಾರಿನ ಒಬ್ಬ ಬ್ರೋಕರ್ ಕನೆಕ್ಟ್ ಆದ. ಹೀಗೆ ಪಚ್ಚನಾಡಿಯಲ್ಲಿ ಒಂದು ಜಾಗ ಇದೆ, ಒಳ್ಳೆ ಜಾಗ, ಒಂದು 6 ಕೋಟಿಗೆ ಬರುತ್ತೆ ಅಂತೇಳಿ. ಪಚ್ಚನಾಡಿಯಲ್ಲಿ 6 ಕೋಟಿಗೆ ಜಾಗ ಬರ್ತದಂತ ಆದರೆ ಸೆನ್ಸಿಗೆ ಒಂದು 60,000 ರೂಪಾಯಲ್ಲೇ ಏನೋ ಬರುತ್ತೆ. ಅದು ಒಂದು 10 ಎಕರೆ ಚಿಲ್ಲರೆ ಜಾಗ ಇತ್ತದು. ಅದು ಪಚ್ಚನಾಡಿಯಲ್ಲಿ ಆ ರೇಟಿಗೆ ಜಾಗ ಸಿಗ್ತದೆ ಅಂದರೆ ಅದು ಆಶ್ಚರ್ಯ. ಇವರು ಹೋಗಿ ಜಾಗ ನೋಡಿದರು, ಜಾಗ ಒಳ್ಳೇದಿತ್ತು, ಡಾಕ್ಯುಮೆಂಟ್ ತನ್ನಿ ಅಂತ ಹೇಳಿದರು, ನೋಡುವ ಅಂತೇಳಿ. ಅವರು ಏನು ಮಾಡಿದ, ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿಬಿಟ್ಟು ತಂದು ಕೊಟ್ಟ. ಅದನ್ನು ಅವರು ಅವರ ವಕೀಲರಿಗೆ ಕೊಟ್ಟರು. ಡಾಕ್ಯುಮೆಂಟ್ ಸರಿ ಇದೆಯಾ ಅಂತ ಲೀಗಲ್ ಕೊಡಿ ಅಂತೇಳಿ. ಲೀಗಲ್ ಒಪಿನಿಯನ್ ಆಗಲೇಬೇಕಲ್ಲ. ಅವರ ವಕೀಲರೇ ಅದನ್ನು ನೋಡಿ ಲೀಗಲ್ ಒಪಿನಿಯನ್ ಕೊಟ್ಟರು, ಪಕ್ಕಾ ಡಾಕ್ಯುಮೆಂಟ್ ಅಂತ. ಹಾಗಾದರೆ ಪರ್ಚೇಸ್ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲಲ್ಲ, ಪಕ್ಕಾ ಡಾಕ್ಯುಮೆಂಟ್ ಅಂತ ಆದರೆ ಆಯಿತು ಅಂತ ಹೇಳಿದ್ರು. ನಾವು ಪರ್ಚೇಸ್ ಮಾಡ್ತೇವೆ, ಅಡ್ವಾನ್ಸು ಕೊಡಿ ಅಂತೇಳಿ. ಅವರೇನು 1.5 ಕೋಟಿಯನ್ನು ಅಡ್ವಾನ್ಸ್ ಕೊಟ್ಟರು. 1.5 ಕೋಟಿ ತಗೊಂಡ್ರು. ಮತ್ತು 2.5 ಕೋಟಿ ರೂಪಾಯಿಗೆ ಸೇಲ್ ಡೀಡ್ ಅಂತಾಯಿತು. 2.5 ಕೋಟಿ ರೂಪಾಯಿ ಇದು ಸ್ಟ್ಯಾಂಪ್ ಪೇಪರ್ ತೆಗೆದ್ರು, ಅದನ್ನು ಕೊಟ್ಟರು. ಅಂತಿಂತ ಸಬ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಸೇಲ್ ಡೀಡ್ ಆಯಿತು. ಯಾರು ಜಾಗದ ಓನರ್ ಇದ್ದಾನೆ, ಅವನಿಗೂ ಯಾರು ಪರ್ಚೇಸ್ ಇದ್ದಾನೆ ಅವರಿಗೆ ಸೇಲ್ ಡೀಡ್ ಆಯಿತು. ಆಯಿತಾ? ಒಂದು ಪಾರ್ಟ್ ಆಫ್ ಅಮೌಂಟು ಬಾಕಿ ಕೊಡಲಿಕ್ಕೆ ಬಾಕಿ ಇತ್ತು ಸರ್, 1 ಕೋಟಿಯನ್ನು ಬಾಕಿ ಇತ್ತು. ಯಾಕಂತ ಹೇಳಿದರೆ RTC ಬದಲಾವಣೆ ಆಗಬೇಕು. ಸೇಲ್ ಡೀಡ್ ಆದಮೇಲೆ RTC ಬದಲಾವಣೆ ಮಾಡಿ ಕೊಡಬೇಕು ಅಂತ ಹೇಳಿ, ಅದರ ನಂತರ 1 ಕೋಟಿ ರಿಮೈನಿಂಗ್ ಅಮೌಂಟ್ ಕೊಡುವುದು ಅಂತೇಳಿ ಆಯಿತು. ಅಲ್ಲಿವರೆಗೆ ಇವರು 5 ಕೋಟಿ ಕೊಟ್ಟಾಗಿದೆ. ಹಾಂ, ಆಯಿತಾ? ಹೇಗೆ ಪರ್ಚೇಸ್ ಆಗಿದೆ, ಸೇಲ್ ಡೀಡ್ ಆಗಿದೆ, ಮತ್ತೇನಿದೆ, ನಮ್ಮದೇ ಜಾಗ ಅಲ್ಲ ಅಂತೇಳಿ ಒಬ್ಬ ಇಂಜಿನಿಯರ್ನ ಕರ್ಕೊಂಡೋಗಿ ಅಲ್ಲಿ ಅದಕ್ಕೆ ಕಾಂಪೌಂಡ್ ವಾಲ್ ಹಾಕಲಿಕ್ಕೆ ಒಂದು ಎಸ್ಟಿಮೇಟ್ ಮಾಡಬೇಕಲ್ಲ ಅಂತೇಳಿ ಹೋದು. ಅಷ್ಟೊತ್ತಿಗೆ ಒಬ್ಬ ಮುದುಕ ಬಂದ. ಏನು ಇದನ್ನು ನೋಡ್ತಾ ಇದ್ರಿ ಅಂತೇಳಿ. ಅಲ್ಲ, ಈ ಜಾಗ ನಾವು ಪರ್ಚೇಸ್ ಮಾಡಿದ್ದೇವೆ. ಯಾರ ಕೈಯಿಂದ? ಇಂತಿದ್ದರ ಕೈಯಿಂದ? ಅದು ನಾನೇ. ಅಲ್ಲ, ರಿಜಿಸ್ಟ್ರೇಷನ್ ನೀವು ಬಂದದಲ್ಲ, ನನಗೆ ಗೊತ್ತಿಲ್ಲ, ನನ್ನ ಜಾಗವನ್ನು ನೀವು ಯಾರ ಹತ್ರ ಪರ್ಚೇಸ್ ಮಾಡಿದ್ದು? ಆಗ ಗೊತ್ತಾಯಿತು ಇವರಿಗೆ ನಾವು ಏನೋ ಮೋಸ ಹೋಗಿದೆ. ನಿಮ್ಮ ಹತ್ರ ಇದ್ರದ ಮದರ್ ಡಾಕ್ಯುಮೆಂಟ್ ಇದೆಯಾ? ಪ್ರತಿ ಜಾಗಕ್ಕೆ ಒಂದು ಮದರ್ ಡಾಕ್ಯುಮೆಂಟ್ ಅಂತ ಇರ್ತದೆ. ಮದರ್ ಡಾಕ್ಯುಮೆಂಟ್ ಮಿಸ್ ಆಗಿದೆ ಅಂತ ಹೇಳಿ ಎಫಿಡೇವಿಟ್ ಮಾಡಿ ಎಲ್ಲ ಸರ್ಟಿಫೈ ಕಾಪಿ ತೆಗೆದಿರೋದು ಅಂತ ಆಯಿತು. ಇಲ್ಲ, ನನ್ನ ಮದರ್ ಡಾಕ್ಯುಮೆಂಟ್ ಇದೆ. ಯಾಕೆ ಜಾಗ ಸೇಲ್ ಮಾಡುವಂಥದ್ದು, ಅದೇನು ಇಟ್ಟುಕೊಳ್ಳುವಂಥದ್ದಲ್ಲ ಅಂತ ಹೇಳಿ ಹೋಗಿ ಮದರ್ ಡಾಕ್ಯುಮೆಂಟ್ ತಂದಿದ್ದು. ನನಗೆ ಅವ್ರದ್ದು ಮದರ್ ಡಾಕ್ಯುಮೆಂಟ್ ಇದೆ, ಇದು ಮದರ್ ಡಾಕ್ಯುಮೆಂಟ್ ಅಂತೇಳಿ. ಅವ್ರು ಯಾಕಂದ್ರೆ ಕಾಸರಗೋಡಲ್ಲಿರೋದು, ಅವ್ರ ರಿಲೇಷನ್ ಮನೆ ಇತ್ತಲ್ಲಿ. ಆಗ ಇವರಿಗೆ ಗೊತ್ತಾಯಿತು ನಾನು ಮೋಸ ಹೋಗಿದ್ದೇನೆ ಅಂತೇಳಿ. ಅವರು ಯಾರನ್ನು ಕಾಂಟ್ಯಾಕ್ಟ್ ಮಾಡೋದು? ಅವರು ಬ್ರೋಕರನ್ನು ಕಾಂಟ್ಯಾಕ್ಟ್ ಮಾಡಿದರು. ಬ್ರೋಕರ್ಗೆ ಹೇಳಿದ್ರಂತೆ, ಏನೋ ಒಂದು ಮೋಸ ಆಗಿದೆ, ಹೇಗೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅಂತೇಳಿ. ಆಗ ಬ್ರೋಕರ್ ಹೇಳಿದ್ದ, ಅವರಿಗೆಲ್ಲ ವಿಷಯ ಗೊತ್ತಾಗಿದೆ, ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಅಂತೇಳಿ. ಆಯಿತಾ? ಅಷ್ಟೊತ್ತಿಗೆ ಅವರದು ವಕೀಲರಲ್ಲಿಗೆ ಹೋದರು. ವಕೀಲರು ಹೇಳಿದ್ರಂತೆ, ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ ಅಲ್ಲ, ಮತ್ತೆ ಅದರಲ್ಲಿ ಹೆದರಿಕೆ ಅಂತ ಉಂಟು, ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡಲಿ ನೋಡಿಕೊಳ್ಳೋ ಅಂತ ಹೇಳಿದರು. ವಕೀಲರಿಗೆ ಗೊತ್ತಿಲ್ಲ ಇದು ಡಾಕ್ಯುಮೆಂಟ್ ಫೋರ್ಜ್ ಮಾಡಿದ್ದಾರೆ ಅಂತೇಳಿ. ಆ ರೀತಿ ಆಗ್ತದೆ ಅಂತೇಳಿ ನೀವು ಎನಿಸ್ಲಿಕ್ಕೆ ಇಲ್ಲ. ಯಾಕಂದರೆ ತಹಶೀಲ್ದಾರರು ಒಂದೇ ದಿವಸದಲ್ಲಿ ಆ ಜಾಗಕ್ಕೆ ಕನ್ವರ್ಷನ್ ಮಾಡಿ ಕೊಟ್ಟಿದ್ದಾರೆ. 50,000 ತಗೊಂಡಿದ್ದಾರೆ. ರಿಪೋರ್ಟ್ ಕೊಟ್ಟಿದ್ದಾನೆ RI, ಅರ್ಧ ದಿನದಲ್ಲಿ 25,000 ತಗೊಂಡಿದ್ದಾನೆ. ಈ ರೀತಿಯೆಲ್ಲ ವ್ಯವಹಾರ ಅದರಲ್ಲಿ ಆಗಿದೆ. ಅಷ್ಟೊತ್ತಿಗೆ ಇವರು ಏನು ಮಾಡಿದರು, ಹೋಗಿ ಪೊಲೀಸ್ ಕಮಿಷನರ್ ಹತ್ರ
ಹೇಳಿದರು. ಅವ್ರು ಹೇಳಿದಂತೆ ಇಲ್ಲ ರೀ ಅದು ಸಿವಿಲ್ ಮ್ಯಾಟ್ರು ನಾವು ಪೊಲೀಸರು ಹ್ಯಾಂಡಲ್ ಮಾಡುವಾಗಿಲ್ಲ ಅಂತೇಳಿ. ಸಿವಿಲ್ ವ್ಯಾಜ್ಯಗಳನ್ನು ಪೊಲೀಸರು ಹ್ಯಾಂಡಲ್ ಮಾಡುವಾಗಿಲ್ಲ. ಹಣಕಾಸಿನ ವ್ಯವಹಾರಗಳಲ್ಲಿಯೂ ಅದು ಸಿವಿಲ್ ವ್ಯಾಜ್ಯಗಳು, ಅದರಿಂದ ಅದನ್ನು ಪೊಲೀಸರು ಹ್ಯಾಂಡಲ್ ಮಾಡೋದು. ಆದರೆ ಮೋಸ, ವಂಚನೆ, ಫೋರ್ಜರಿ ಎಲ್ಲವೂ ಆಗಿದೆ, ಅದು ಕ್ರಿಮಿನಲ್ ಒಫೆನ್ಸ್ ಅಲ್ವಾ. ಪೊಲೀಸರಿಗೆ ಅದು ಆ ಸಂದರ್ಭದಲ್ಲಿ ಅರ್ಥ ಆಗೋದಿಲ್ಲ. ಅವರಿಗೆ ಹೇಳುವಾಗೆ ಹೇಳದೇ ಇದ್ದರೆ ಅವರಿಗೆ ಅರ್ಥ ಆಗೋದಿಲ್ಲ. ಅವರು ಆಗೋದಿಲ್ಲ ಅಂತೇಳಿ ಇವ್ರನ್ನ ವಾಪಸ್ ಕಳಿಸಿದರು. ಮತ್ತು ಅವರು ಅವರ ಪೈಕಿ ಅವ್ರನ್ನ ಯಾರನ್ನು ಮಾತಾಡಿ ಮತ್ತು ಅವರಿಂದ ಒತ್ತಡ ಹಾಕಿಸಿ ಕಮಿಷನರು ಒಪ್ಪಿ CCBಗೆ ಕೊಟ್ಟರು. ವೆಂಕಟೇಶ್ ಪ್ರಸನ್ನದಲ್ಲಿ CCB ಇನ್ಸ್ಪೆಕ್ಟರ್ ಇದ್ದರು. ಅವರು ಇವರನ್ನು ಕರೆದು ಎಲ್ಲ ಡಿಟೇಲ್ ಆಗಿ ಕೇಳಿದರು. ಆಗ ಗೊತ್ತಾಯ್ತು ಅವರಿಗೆ ಇದು ವ್ಯವಸ್ಥಿತವಾಗಿ ಮೋಸ ಮಾಡಿದ್ದಾರೆ ಅಂತೇಳಿ. ಯಾವುದೋ ಒಂದು ಜಾಗ, ಆ ಜಾಗದ ಸರ್ವೆ ನಂಬರನ್ನು ಐಡೆಂಟಿಫೈ ಮಾಡಿದ್ದಾರೆ, ಅದರದೊಂದು RTC ತೆಗೆದಿದ್ದಾರೆ. ಎಷ್ಟೇ ಮಾಡಿರೋದು ಇವರು, ಅದೊಂದು RTC ತೆಗೆದಿದ್ದಾರೆ. RTC ಅನ್ನೋದು ಈಸ್ ಎ ಓಪನ್ ಡಾಕ್ಯುಮೆಂಟ್. ಅದು ನಿಮ್ಮ ಜಾಗದ RTCಯನ್ನು ನಾನು ತೆಗಿಬಾರ್ದಂತ ಏನಿಲ್ಲ, ಇಸ್ ಎ ಓಪನ್ ಡಾಕ್ಯುಮೆಂಟ್. 15 ರೂಪಾಯಿ ಇರೋದು ಆಗ, ಈಗೇನು 50 ರೂಪಾಯಿ ಏನಾಗಿದೆ. 15 ರೂಪಾಯಿ ಕೊಟ್ಟರೆ RTC ಕೊಡ್ತಾರೆ. RTCಯಲ್ಲಿ ಆ ಜಾಗದ ಓನರ್ ಯಾರು ಅಂತ ಇದ್ದಾರೆ. ಆ ಓನರ್ನ ಹೆಸರಿನವನನ್ನೇ ಒಬ್ಬನನ್ನು ರೆಡಿ ಮಾಡಿತ್ತು. ಅವನ ಹೆಸರಿನಲ್ಲಿ ಒಂದು ಪಾನ್ ಕಾರ್ಡ್ ಮಾಡಿತ್ತು, ಅವನಿಗೆ ಒಂದು ವೋಟರ್ ID ಮಾಡಿತ್ತು, ಎಲ್ಲ ಡೂಪ್ಲಿಕೇಟ್. ಆ ಪಾನ್ ಕಾರ್ಡ್ ಮತ್ತು ವೋಟರ್ ID ಆಧಾರದಲ್ಲಿ ಸ್ಟೇಟ್ ಬ್ಯಾಂಕ್ನಲ್ಲಿ ಒಂದು ಪಾಸ್ಬುಕ್ ಮಾಡಿತ್ತು. ಅಲ್ಲಿಗೆ ಈ RTCಗೂ ಅವನಿಗೂ ಕನೆಕ್ಟ್ ಆಯಿತು. ಕನೆಕ್ಟ್ ಆದ ಮೇಲೆ ಆ ಜಾಗದ ಡಾಕ್ಯುಮೆಂಟ್ ಮೂಲ ದಾಖಲೆಗಳು ಕಳೆದು ಹೋಗಿದೆ ಅಂತ ಹೇಳಿ ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅದರ ಮೇಲೆ ಒಂದು ಎಫಿದಾವತ್ತು ಮಾಡಿ ಅದನ್ನು ನೋಟರೈಸರ್ ಮಾಡಿ ಆ ದಾಖಲೆಯನ್ನು ಇಟ್ಟು ಸರ್ಟಿಫೈ ಕಾಪಿಗೆ ಅಪ್ಲೈ ಮಾಡಿದ್ದು. ಇಂತಿಂಥ ಸರ್ವೆ ನಂಬರ್ ಸರ್ಟಿಫೈ ಕಾಪಿ ಕೊಡಿ ಅಂತೇಳಿ ತಾಲೂಕು ಆಫೀಸಲ್ಲಿ ಸರ್ಟಿಫೈ ಕಾಪಿ ಸಿಗುತ್ತೆ. ಆ ಸರ್ಟಿಫೈ ಕಾಪಿಯನ್ನು ಇಟ್ಕೊಂಡು ಬಂದು ಈ ಡೀಲಿಗೆ ಕೂತದ್ದು. ದಾಖಲೆಯಲ್ಲಿ ನಿಮ್ಮ ಕೈಯಲ್ಲಿ ಆಯ್ತಲ್ಲ, ಮೂಲ ದಾಖಲೆಯಲ್ಲಿ ಮದರ್ ಡಾಕ್ಯುಮೆಂಟ್ ಎಲ್ಲಿ ಅಂತ ಕೇಳ್ತಾರೆ. ಅದು ಮಿಸ್ಸಿಂಗ್ ಆಗಿದೆ, ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ, ಎಫಿದಾವತ್ತು ಮಾಡಿದ್ದೇವೆ, ಎಲ್ಲವೂ ಮಾಡಿದ್ದು, ಅದೆಲ್ಲ ಇದೆ. ಆದ್ದರಿಂದಾಗೆ ವಕೀಲರು ಒಪ್ಪಿದ್ದು, ಪರ್ಚೇಸರ್ ಪಾರ್ಟಿಯ ವಕೀಲರು ಅದನ್ನು ಒಪ್ಪಿದ್ದು ಆ ರೀತಿ. ಆದ್ದರಿಂದಾಗಿ ಅವರು ಲೀಗಲ್ ಒಪಿನಿಯನ್ ಕೊಟ್ಟದ್ದು ಇದನ್ನು ಪರ್ಚೇಸ್ ಮಾಡ್ಬೋದು ಅಂತೇಳಿ. ವಕೀಲರು ಪರ್ಚೇಸ್ ಮಾಡ್ಬೋದು ಅಂತೇಳಿ ಧೈರ್ಯ ಕೊಟ್ಟ ಮೇಲೆ ಪರ್ಚೇಸರಿಗೆ ಏನು, ಅವರು ಅಡ್ವಾನ್ಸ್ ಕೊಟ್ಟದ್ದೆ, ಅಡ್ವಾನ್ಸ್ ಅಗ್ರಿಮೆಂಟ್ ಮಾಡಿದ್ದೆ, ಅದರ ನಂತರ ರಿಜಿಸ್ಟ್ರೇಷನಿಗೆ ಹೋದದ್ದೆ. ಕನ್ವರ್ಷನ್ ಆಗಬೇಕಿತ್ತು, ಅದರ ನಂತರ ರಿಜಿಸ್ಟ್ರೇಷನಿಗೆ ಹೋದದ್ದೆ. ಅದಾಗಿ ಒಂದು 15 ದಿವಸ ಹೋಗ್ತಾ ಇದ್ರೆ ಅವರ ಹೆಸರಿಗೆ RTC ಆಗ್ತಾಯಿತ್ತು. RTC ಆಗ್ತಾಯಿತ್ತು, ಪುನಃ 1 ಕೋಟಿ ಕೊಡ್ತಾಯಿದ್ರು. ಅದೇ 1 ಕೋಟಿ ಕೊಡುವುದಕ್ಕಿಂತ ಮೊದಲು ವಿಚಾರ ಗೊತ್ತಾಯಿತು, ಇಮಿಡಿಯೇಟ್ ಪೊಲೀಸಿಗೆ ಮೂವ್ ಆದರು. CCB ಇನ್ಸ್ಪೆಕ್ಟ್ರು ವೆಂಕಟೇಶ್ ಪ್ರಸನ್ನ ಕೇಳಿದರು, ಏನೆಲ್ಲ ಆಗಿದೆ, ಹೀಗಾಗಿ ಇನ್ನೆಷ್ಟು ಕೊಡ್ಲಿಕ್ಕೆ ಉಂಟು, 1 ಕೋಟಿ ಕೊಡ್ಲಿಕ್ಕೆ ಉಂಟು, ಕ್ಯಾಶ್ ರೆಡಿ ಉಂಟು, ಬರಲಿಕ್ಕೆ ಹೇಳಿ ಅಂತ ಹೇಳಿದರು. ಅವ್ರ ಆಫೀಸಿಗೆ ಬರಲಿಕ್ಕೆ ಹೇಳಿದರು ಅಂತ ಹೇಳಿ ಅವ್ರ ಆಫೀಸಿಗೆ ಫೋನ್ ಮಾಡಿದ್ರು, ಬರಲಿಕ್ಕೆ ಹೇಳಿದರು. ಎಲ್ಲರೂ ಹೋದರು, 13 ಮಂದಿ. 1 ಕೋಟಿ ಸಿಗ್ತದಲ್ಲ, ಬರ್ತಾ ಇದೆಯಲ್ಲ. ಅದಕ್ಕಿಂತ ಮೊದಲೆಲ್ಲ ಸರಿನ ಇದರಲ್ಲಿ ಒಂದು 8 ಮಂದಿ ಇದ್ದರು, 2ನೇ ಹಣ ಬರುವಾಗ 11 ಮಂದಿ ಇದ್ದರು, 3ನೇ ಹಣ ಬರುವಾಗ 13 ಮಂದಿ ಆಗಿದೆ ಅದಕ್ಕೆ. ಆಯಿತಾ, ಅವರು ಒಳಗೆ ಹೋಗಿ ನಿಂತಾಗಲೇ ಇವರು ವ್ಯಾನ್ ಕೊಂಡೋಗಿ ನಿಲ್ಲಿಸಿದ್ರು, ಎಲ್ಲರನ್ನೊಟ್ಟಿಗೆ ತುಂಬಿಸ್ಕೊಂಡು ಬಂದರು. ಆಯಿತಾ, ಅದೊಂದು ಕೇಸ್ ಆಯಿತು, ಅದರಲ್ಲಿ ಸ್ವಲ್ಪ ರಿಕವರಿ ಆಯಿತು. ಕೇಸ್ ಆಯಿತು, ಅವರು ಒಂದು 2 ವಾರದಲ್ಲಿ ಜೈಲಲ್ಲಿದ್ದರು. ಈಗಲೂ ಕೇಸು ನಡೀತಿರಬೇಕು. ಆಯಿತಾ, ಈ ರೀತಿ ಮೋಸ. ಯಾರು ಮೋಸ ಹೋದದ್ದು? ಅಮಾಯಕರ. 6 ಕೋಟಿಯ ವ್ಯವಹಾರ ಮಾಡುವವರು ಅಮಾಯಕರ. ಎಕರೆಗಟ್ಟಲೆ ಜಾಗ ಖರೀದಿ ಮಾಡುವವರು ಅಮಾಯಕರ. ವಕೀಲರಿಲ್ವಾ? ಕಾನೂನು ತಿಳಿದವರಿಲ್ವಾ? ಹೇಗೆ ಮೋಸ ಮಾಡಿದರು? ಅದು ಮೋಸ ಮಾಡುವವರ ಚಾಕಚಕ್ಯ. ಇವನು ಅಷ್ಟೇ, ಇವ ಮೋಸ ಮಾಡುವವ. ಅಂದ್ರೆ ಈತನಿಗೆ ಏನು ಪೊಲೀಸರ ಭಯ ಇರಲಿಲ್ವಾ ಅಂತ? ಭಯ ಅಂತ ಪ್ರಶ್ನೆ ಅಲ್ಲ, ಇದು ಟೋಟಲಿ ಸಿವಿಲ್ ಮ್ಯಾಟ್ರು. ನೀವು ಪೊಲೀಸರು ಇದರಲ್ಲಿ ಇಂಟರ್ಫಿಯರ್ ಆಗುವಾಗಿಲ್ಲ. ಪೊಲೀಸರು ಇದರಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಈಗ ಯಾರಾದರೂ ಒಬ್ಬ ಕಂಪ್ಲೇಂಟ್ ಕೊಟ್ಟಿದ್ರೆ ಇದು ಸಿವಿಲ್ ಮ್ಯಾಟ್ರು.
ಅವನಿಗೆ ಇನ್ನೊಂದು ಕಡೆಯಿಂದ ಲೋನು ತೆಗೆಸಿ ಕೊಡ್ತೇನೆ, ಅದಕ್ಕೆ ಸಂಬಂಧಪಟ್ಟಾಗಿ ನನ್ನ ಕಮಿಷನ್ನು ನೀನು ಕೊಡಬೇಕು ಅಂತ ಹೇಳಿ ಹಣ ತಗೊಂಡು ಮೋಸ ಮಾಡಿರುವುದು. ಇದೀಗ ಅವನು ಏನು ವಂಚನೆ ಆರೋಪದಲ್ಲಿ ಈಗ ಪೊಲೀಸರು ಬಂಧಿಸಿರುವುದಲ್ಲ? ಈಗ ಪೊಲೀಸರು ಈಗ ಅನಿವಾರ್ಯವಾಗಿ ವಂಚನೆ ಆರೋಪದ ಮೇಲೆ ಬಂಧಿಸಿದ್ದಾರೆ, ಆಯಿತಾ. ಈಗ ಅವರನ್ನೇ ಇಂಟ್ರಾಗೇಷನ್ಗೆ ಒಳಪಡಿಸಿ ಅವ ಇನ್ನು ಎಷ್ಟೆಷ್ಟು ಮಂದಿಗೆ ವಂಚನೆ ಮಾಡಿದ್ದಾನೆ ಅಂತೇಳಿ ಲಿಸ್ಟ್ ಮಾಡ್ತಾರೆ. ಅವನು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗಿತಾರೆ, ಆ ಅಕೌಂಟಿಗೆ ಎಷ್ಟು ಹಣ ಟ್ರಾನ್ಸ್ಫರ್ ಆಗಿದೆ ಅಂತ. ಯಾಕಂದರೆ ಇದೆಲ್ಲ ಕ್ಯಾಶಲ್ಲಿ ನಡೆದಿರಲಿಕ್ಕಿಲ್ಲ, ಎಲ್ಲವೂ ಬ್ಯಾಂಕ್ ಟ್ರಾನ್ಸ್ಫರಲ್ಲಿ ನಡೆದಿರ್ಬೋದು ಹೊರತು ಇಷ್ಟು ಹಣವು ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಆಗಿರಲಿಕ್ಕಿಲ್ಲ. ಆದ್ದರಿಂದ ಎಲ್ಲದಕ್ಕೂ ದಾಖಲೆಗಳಿವೆ, ಯಾವ ಅಕೌಂಟಿಂದ ಇವನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ. ಅದು ಯಾಕೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ಇವ ಹೇಳಬೇಕು, ಅದನ್ನು ಇವನ ಹತ್ರ ಹೇಳಿಸ್ತಾರೆ. ಅದರ ಮೇಲೆ ಅವನ ಮೇಲೆ ಕೇಸ್ ಫೈಲ್ ಬಿಲ್ಡಪ್ ಆಗುತ್ತೆ, ಅದರಲ್ಲಿ ಡೌಟ್ ಏನಿಲ್ಲ. ಆದರೆ ಅವನಿಗೆ ಭಯ ಯಾಕೆ ಇರಬೇಕು? ಇದು ಸಿವಿಲ್ ಮ್ಯಾಟ್ರು, ಪೊಲೀಸರು ಕೈ ಹಾಕುವಾಗಿಲ್ಲ. ಈಗ ದೂರು ಕೊಡುವನು ಸಹ ಅವನೀಗ ನಮ್ಮದು ಒಂದು 50 ಲಕ್ಷ ಹೋಗಿದೆ ಅಂತ ಹೇಳಿ ನಾನು ಕೊಟ್ಟಿದ್ದೇನೆ ಅಂತ ಹೇಳಿದಾಗ ಅವನು ಸಹ ಆ 50 ಲಕ್ಷಕ್ಕೆ ಅಕೌಂಟ್ ಕೊಡಲೇಬೇಕಲ್ಲ. ಆ 50 ಲಕ್ಷ ಅವನಿಂದ ಎಲ್ಲಿದೆ ಅಂತ ಹೇಳಿ ಅವನು ಅದಕ್ಕೆ ಟ್ಯಾಕ್ಸ್ ಪೇ ಮಾಡಿದಾನ, ಅದು ವೈಟ್ ಮನಿಯಾ ಬ್ಲ್ಯಾಕ್ ಮನಿಯಾ ಇದೆಲ್ಲ ಬರುತ್ತೆ. ನಿಮಗೆ ಒಂದು ಮನೆ ಕಳ್ತನ ಆಯಿತು ಅಂತ ಇಟ್ಕೊಳ್ಳಿ, ಮರುದಿವಸ ಕಳ್ಳ ಪೇಪರ್ ಓದ್ತಾನೆ ಎಷ್ಟು ಕೊಟ್ಟಿದ್ದಾನೆ ಕಳ್ತನ ಆಗಿದೆ ಅಂತ ಹೇಳಿ. ಕಳ್ಳ ನಾವು 3 ಕೋಟಿ ತಗೊಂಡೋಗಿದ್ದೇವೆ, ಇವ 30 ಲಕ್ಷ ಕೊಟ್ಟಿದ್ದಾನಲ್ಲ ಅಂತ ಹೇಳ್ತಾನೆ. ಕಲ್ಲಡಕದ ಬೋಳಂತೂರು ಸಿಂಗಾರಿ ಬೀಡಿಯ ಮನೆ ಕಳ್ತನ ಆದಾಗ ಹಾಗೆ ಆಯಿತು. ಅವ್ರು ಕೊಟ್ಟ ಅಮೌಂಟ್ ಒಂದು, ಹೋಗಿರೋದು ಒಂದು. ಕೊಟ್ಟ ಅಮೌಂಟ್ ಒಂದು, ಹೋಗಿರೋದು 8 ಕೋಟಿ, ಅವ್ರು ಕೊಟ್ಟಿರೋದು 30 ಲಕ್ಷ, ಆಯಿತಾ. ಆ ರೀತಿಯಾಗಿ ಅವ ಮರುದಿವಸನೇ ಪೇಪರ್ ಓದ್ತಾನೆ, ಯಾಕಂದ್ರೆ ಅದ್ರಲ್ಲಿ ಲೆಕ್ಕ ಕೊಟ್ಟಿರ್ತಾರೆ ನ್ಯೂಸಲ್ಲಿ. ಅಂಥ ಕಳ್ಳರು ಇದ್ದಾರೆ. ಒಂದು ಸಾರಿ ಒಬ್ಬ ಕಳ್ಳ ಒಬ್ಬನ ವಾಚಿ ತೆಗ್ದ, ರಾಬರಿ ಮಾಡಿದ. ಅವ ಹೋಗಿ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟ, 1.25 ಲಕ್ಷದ ವಾಚ್ ಅಂತೇಳಿ. ಇವನಿಗೆ ಗೊತ್ತಿಲ್ಲ ಇದು 1.25 ಲಕ್ಷದ, ನೋಡುವಾಗ ಅದು 500 ರೂಪಾಯಿ ವಾಚಿನಾಗೆ ಉಂಟು. 1.25 ಲಕ್ಷದ ವಾಚ್ ಅಂತೇಳಿ ಅವ ಆ ಪೇಪರ್ ಕಟ್ಟಿಂಗ್ ಮತ್ತು ಈ ವಾಚನ್ನು ಕೊಂಡೋಗಿ ಒಬ್ಬನ ಹತ್ರ ಅಡ ಬಿಟ್ಟು 50,000 ತಗೊಂಡ. ಪೇಪರ್ ಕಟ್ಟಿಂಗ್ ಕೊಂಡೋಗಿ ಇಟ್ಟಿದ್ದಾನೆ. ಈಗ ಮರ ಇದು 1.25 ಲಕ್ಷದ ವಾಚ್ ಅಂತೆ ಅವನೇ ಹೇಳಿದ್ದಾನೆ, ಯಾರು ವಾಚಿನ ಓನರು, 50,000 ಕೊಡು ಅಂತ ಹೇಳಿ. ಅವ 1.25 ಲಕ್ಷದ ವಾಚ್ 50,000ಕ್ಕೆ ಬಂದು ನಾವು ತಗೊಂಡಿದ್ದಾನೆ. ಮತ್ತು ಕಳ್ಳ ಸಿಕ್ಕಿದಾಗ ಅದು ರಿಕವರಿ ಆಯ್ತು, ಅದು ಪ್ರಶ್ನೆ ಬೇರೆ. ಹಾಗೆ ಈಗ ನೀವು ಅಮೌಂಟನ್ನು ನೀವು ತೋರಿಸುವಾಗ ನೀವು ನಿಮ್ಮ ವಕೀಲರ ಹತ್ರ, ನಿಮ್ಮ ಚಾರ್ಟೆಡ್ ಅಕೌಂಟೆಂಟ್ಗಳು ಯಾರಿದ್ದಾರೆ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿಯೇ ಕೊಡೋದು ಕಂಪ್ಲೇಂಟು. ಇಲ್ಲಾಂದರೆ ಮತ್ತೆ ಇದು ರಿವರ್ಸ್ ಹೊಡಿಬಾರ್ದಲ್ಲ. ಈಗ ನೀವು ಒಬ್ಬನಿಗೆ 3 ಕೋಟಿ ಕೊಟ್ಟಿದ್ದೀರಿ ಅಂತ ಹೇಳಿದ ಕೂಡಲೇ ನಾಳೆ ಇನ್ಕಮ್ ಟ್ಯಾಕ್ಸ್ನವರ ಯಾರೋ ನೋಟಿಸ್ ಮಾಡ್ತಾರೆ, ಆ 3 ಕೋಟಿ ಎಲ್ಲಿಂದ ಬಂತು ಹೇಳಿ ಅಂತ. ಆ ಎನ್ಕ್ವೈರಿನ ಅವ್ರು ಫೇಸ್ ಮಾಡಬೇಕು. ಅದರಿಂದ ಇವರಿಗೆ ಏನು ಧೈರ್ಯ ಅಂತ ಹೇಳಿದರೆ, ಒಂದನೇದು ಇದು ಸಿವಿಲ್ ಮ್ಯಾಟ್ರು, ಎರಡನೇದು ಕೊಟ್ಟವನು ಯಾರು ಅಮಾಯಕನಲ್ಲ, ಅವರೆಲ್ಲ ವ್ಯವಹಾರಸ್ಥರು. ಅವರು ಕೊಟ್ಟಿರೋದು ಅವರು ಲಾಭ ಮಾಡಿಕೊಳ್ಳಿಕ್ಕೆ. ಇವರಿಗೆ ಇಷ್ಟೊಂದು ಪರ್ಸಂಟೇಜ್ ಕೊಟ್ಟು ಅವರು ಬಾಕಿ ಹಣವನ್ನು ತಗೊಂಡು ಅವರು ಬ್ಯಾಂಕಿಗ ಮತ್ತೊಂದು ಯಾವುದಕ್ಕೋ ಮುಳುಗಿಸ್ಲಿಕ್ಕೆ ಪ್ಲ್ಯಾನ್ ಮಾಡಿದವರು. ಆದ್ದರಿಂದ ನಮ್ಮ ವಂಚನೆಗಿಂತ ಅವರ ವಂಚನೆ ಉದ್ದೇಶ ದೊಡ್ಡದು. ಆದ್ದರಿಂದ ನನಗೇನಾಗೋದಿಲ್ಲ ಅಂತ ಹೇಳೇ ಧೈರ್ಯ ಅವರಿಗೆ. ಆದರೆ ಇಂತಹ ಸಂದರ್ಭದಲ್ಲಿ ಪೊಲೀಸರು ಇಷ್ಟು ಕ್ಷಿಪ್ರವಾಗಿ ಕಾರ್ಯಾಚರಣೆ ಮಾಡೋದು ಕಡಿಮೆ. ಯಾಕಂದರೆ ಎಲ್ಲ ಸಾಧಕ ಬಾಧಕಗಳನ್ನು ನೋಡ್ತಾರೆ. ಯಾಕಂದರೆ ಒಬ್ಬನನ್ನು ಈಗ ಅರೆಸ್ಟ್ ಮಾಡಬೇಕಾದ್ರೆ, FIR ದಾಖಲು ಮಾಡ್ಕೊಳ್ಬೇಕಾದ್ರೆ ಪ್ರಾಥಮಿಕ ತನಿಖೆ ಮಾಡಬೇಕಂತ ಇದೆ. ಆ FIR ದೂರು ಸತ್ಯವ ಸುಳ್ಳ ಎನ್ನುವುದನ್ನು ಪ್ರಾಥಮಿಕವಾಗಿ ತನಿಖೆ ಮಾಡಬೇಕು. ಒಬ್ಬ ದೂರು ಕೊಟ್ಟ ಕೂಡಲೇ ಕಾನ್ಸ್ಟೇಬಲ್ ಇದೆ ಅಂತಾಗೋ ಅದರಲ್ಲಿ ಮೋಸ ಆಗಿದೆ, ವಂಚನೆ ಆಗಿದೆ ಅಂತೇಳಿ ಅವ್ರ ಪ್ರಾಥಮಿಕ ವಿಚಾರಣೆಯಲ್ಲಿ ಅವರು ತಿಳಿದುಕೊಂಡ ಮೇಲೆಯೇ ಅವರು FIR ಮಾಡೋದು. FIR ಮಾಡಿದ ಮೇಲೆಯೇ ಅವರಲ್ಲಿ ದಾಳಿ ಮಾಡಿದ್ದು. ದಾಳಿ ಮಾಡಿದ ಮೇಲೆ ಅವರಿಗೆ ಅಚ್ಚರಿ ಆಗಿರ್ಬೋದು ಈ ಮನೆಯನ್ನು ನೋಡಿದಾಗ, ಅದರ ಒಳಗಿನ ಸೊತ್ತುಗಳನ್ನು ನೋಡಿದಾಗ. ಏನೋ 3 ಲಕ್ಷದಿಂದ 5 ಲಕ್ಷದವರೆಗೆ ಏನೋ ಹೂವಿನ ಕುಂಡಗಳಿತ್ತಂತೆ, ಆ ರೀತಿಯ ಇದಿದೆ. ಅದರಿಂದಾಗಿ ಒಳ್ಳೆಯ ಆಪರೇಷನ್ ಮಾಡಿದ್ದಾರೆ ಪೊಲೀಸರು.
ಅದೇ ಮನೆಯಲ್ಲಿ ಅಡಗುದಾಣ ಎಲ್ಲ ಇತ್ತು. ಹೌದು, ಯಾಕಂತ ಹೇಳಿದರೆ ಈ ದುಡ್ಡು ಕೊಟ್ಟವೇನು ಸುಮ್ಮನೆ ಇರ್ತಾನೆ? ದುಡ್ಡು ಕೊಟ್ಟವ ಮನೆಗೆ ಹುಡ್ಕೊಂಡು ಬಂದೇ ಬರ್ತಾನೆ. ಯಾಕಂದ್ರೆ ದುಡ್ಡು ಕೊಟ್ಟಿರೋದು ಅವನ ಕೆಲಸ ಆಗಲಿಕ್ಕೆ. ಅವನ ಕೆಲಸ ಆಗಲಿಲ್ಲ ಅಂತ ಹೇಳಿದ್ರೆ ಇವರಲ್ಲಿಗೆ ಹುಡ್ಕೊಂಡು ಬರಲೇಬೇಕು. ಹುಡ್ಕೊಂಡು ಬರುವಾಗ ಗೇಟ್ ಹೈಡ್ರಾಲಿಕ್ ಗೇಟು ರಿಮೋಟಲ್ಲಿ ಓಪನ್ ಮಾಡುವಂಥದ್ದು, ಬೆಲ್ ಮಾಡಬೇಕು. ಅಷ್ಟೊತ್ತಿಗೆ CC ಕ್ಯಾಮರಾಗಳಿವೆ. ಅವನಿಗೆ ಅಲ್ಲಿ ಗೊತ್ತಾಗುತ್ತೆ ಇಂಥವ ಬಂದಿದ್ದಾನೆ ಅಂತೇಳಿ. ಅವ ಕೆಲಸ ಅವ್ರನ್ನ ಕರೆದು ಹೇಳ್ತಾನೆ, ಅವರು ಇಲ್ಲ ಅಂತ ಹೇಳಿ ಅಂತೇಳಿ. ಆಗ ಅವ ಮನೆಯೊಳಗೆ ಎಲ್ಲಿ ಕೂತ್ಕೊಳ್ಳೋದು? ಅದಕ್ಕೊಂದು ಐಡೌಟು ನಿರ್ಮಾಣ ಮಾಡಿರ್ತಾನೆ. ಪೊಲೀಸರು ಬಂದರೆ ಅಡುಗೆ ಕೊಡಲಿಕ್ಕೆ ಅಂತಲ್ಲ, ಪೊಲೀಸರು ಬಂದು ಹುಡುಕುವಾಗ ಎಂಥ ಹೈಡೌಟುಗಳನ್ನು ಕಂಡು ಹಿಡಿತಾರೆ. ಅದರಿಂದಾಗಿ ಅವನಿಗೆ ಅದು ಅಲ್ಲ, ಪೊಲೀಸರು ಬರೋದಿಲ್ಲ, ಇವರು ಬರ್ತಾರಲ್ಲ. ಒಂದು ವೇಳೆ ಅವರಿಗೆ ವಸೂಲು ಮಾಡಲಿಕ್ಕೆ ಆಗದಿದ್ದರೆ ಅವರು ಬೇರೆಯವರಿಗೆ ಕಾಂಟ್ರಾಕ್ಟ್ ಕೊಟ್ಟರೆ, ಬೇರೆ ಯಾರಾದರೂ ರೌಡಿಗಳು ಬಂದು ಅಟ್ಯಾಕ್ ಮಾಡಿದರೆ, ಈ ಸಂದರ್ಭದಲ್ಲಿ ಅವನ ಜೀವವನ್ನು ಉಳಿಸ್ಕೊಳ್ಬೇಕಲ್ಲ. ಜೀವ ಉಳಿಸಿಕೊಳ್ಳದಿದ್ದರೆ ದುಡ್ಡು ಮಾಡಿ ಏನು ಪ್ರಯೋಜನ ಅಲ್ವಾ? ಆ ರೀತಿಯಾಗಿ ಅವನು ಅದಕ್ಕೆ ಐಡೌಟ್ ಮಾಡಿದ್ದಾನೆ. ಮತ್ತು ಐಷಾರಾಮಾಗಿ ಜೀವನ, ದುಡಿಲಿಕ್ಕಿಲ್ಲ, ಮೈ ಬಗ್ಗಿಸ್ಲಿಕ್ಕಿಲ್ಲ, ಬೆವರಾರಿಸಲಿಕ್ಕಿಲ್ಲ, ಮೋಸ ಮಾಡೋದು. ಹೇಗೋ ಹಣ ಥಂಡಿಯಾಗಿ ಬರ್ತಾ ಇದೆ. ಮೋಸ ಹೋಗುವವರು ಕ್ಯೂವಲ್ಲಿ ನಿಂತಿದ್ದಾರೆ, ನಾನು ಇದ್ದೇನೆ ಕುರಿ, ನಾನು ಇದ್ದೇನೆ ಅಂತ ಹೇಳಿ ನೀಟಾಗಿ ಅದನ್ನು ಮಾಂಸ ಮಾಡ್ತಾ ಇರ್ತಾನೆ. ಆದ್ದರಿಂದಾಗಿ ಅವನು ಐಷಾರಾಮಿ ಜೀವನ ಮಾಡ್ತಾ ಇದ್ದಾನೆ. ಮತ್ತು ಯಾರಾದರೂ ಹೊಸೊಬ್ಬರು ಬಂದರೆ ಈ ಎಲ್ಲ ಆಡಂಬರಗಳು ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಇದು ದೊಡ್ಡ ಕುಳ್ಳ, ಇವನ ಹತ್ರ ಕೆಲಸ ಆಗುತ್ತೆ, ಇವನನ್ನು ನಂಬೋದು ಅನ್ನುವಂಥ ಒಂದು ಭಾವನೆ ಬರ್ತದೆ. ನನಗೆ ಮೋಸ ಆಗಲಿಕ್ಕಿಲ್ಲ ಅಂತ ಹೇಳಿ. ಯಾಕಂದರೆ ಇಷ್ಟು ದೊಡ್ಡ ಮನೆ ಉಂಟಲ್ಲ, ಒಂದು ವೇಳೆ ಕೆಲಸ ಆಗದಿದ್ದರೆ ಕೊಟ್ಟ ಹಣವನ್ನು ವಾಪಸ್ಸು ತಗೊಳ್ಬೋದು ಅನ್ನುವಂಥ ಒಂದು ವಿಶ್ವಾಸ ಇರ್ತದಲ್ಲ, ಅದಕ್ಕಾಗಿ ಆ ರೀತಿ ಅವೆಲ್ಲ ಸೆಟಪ್ ಮಾಡಿ ಇಟ್ಕೊಂಡು ಇರೋದು. ಇಲ್ಲದೆ ಯಾವುದೋ ಒಂದು ಸಿಂಗಲ್ ಬೆಡ್ರೂಮ್ನ ಡಬಲ್ ಬೆಡ್ರೂಮ್ನ ಫ್ಲ್ಯಾಟಲ್ಲಿ ಇದ್ದಿದ್ರೆ ಅವನಿಗೆ ಇಷ್ಟು ದೊಡ್ಡ ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಲೋನ್ ಮಾಡಿ ಆದರೂ ನೀವು ಬೆಂಜ್ ಕಾರಲ್ಲಿ ತಿರುಗಬೇಕು. ನಿಮ್ಮನ್ನು ಸ್ಕೂಟ್ರಲ್ಲಿ ಹೋದರೆ ಯಾರು ವ್ಯವಹಾರ ಆಗೋದಿಲ್ಲ. ಅದೇ ನೀವು ಬೆಂಜ್ ಕಾರಲ್ಲಿ ಹೋಗಿ ಬ್ಯಾಂಕಿನ ಎದುರು ನಿಲ್ಲಿಸಿ ಇಳಿಕೊಂಡು ಮ್ಯಾನೇಜರ್ ಏನು ಮರ್ಯಾದೆ ಕೊಡ್ತಾನೆ? ಅಷ್ಟೊತ್ತಿಗೆ ಅವರ ಚೆನ್ನದು ಬೆಂಜ್ ಕಾರಲ್ಲಿ ಬಂದಿದ್ದಾನೆ, ಇವ ದೊಡ್ಡ ಕುಳ್ಳ, ನಮ್ಮ ಬ್ಯಾಂಕಲ್ಲಿ ಇವರೇನದೊಂದು 50 ಲಕ್ಷ ಏನೋ ಡೆಪಾಸಿಟ್ ಇಡ್ಬೋದು, ನೋಡು ಅವನ ರಿಕ್ವೈರ್ಮೆಂಟ್ ಏನಿದೆ ಅಂತ ನೋಡುವ ಅಂತ ಹೇಳಿ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾನೆ. ಅವ ಏನಾದ್ರು ಹೇಳಿದರೆ ನಂಬ್ತಾನೆ. ಈ ರೀತಿ ನೀವು ಬೆಂಜ್ ಕಾರಲ್ಲಿ ಹೋದರೆ, ಅದೇ ನೀವು ಸ್ಕೂಟ್ರಲ್ಲಿ ಹೋದರೆ ಇದು ಮಾಮೂಲಿ 5,000 ಸಾಲ ಕೇಳಲಿಕ್ಕೆ ಬಂದವನು ಅಂತ ಎಣಿಸ್ಕೊಳ್ತಾನೆ. ಹಾಗೆ ಬೆಂಜ್ ಕಾರಲ್ಲಿ ಹೋದವನು 5,000 ಸಾಲ ಕೇಳ್ತಾನ ಇಲ್ಲ, ಅವ್ನು 100 ಕೋಟಿ ಕೇಳ್ತಾನೆ. ಆಗಲೇ ಮ್ಯಾನೇಜರ್ ಆಲೋಚನೆ ಮಾಡ್ತಾನೆ 1% ಆದರೆ ಎಷ್ಟಾಯಿತು ಅಂತ. ಮ್ಯಾನೇಜರ್ಗಳು ಪರ್ಸೆಂಟೇಜ್ ವ್ಯವಹಾರದಲ್ಲಿ ಮಾಡೋದು ಬ್ಯಾಂಕಿನಲ್ಲೂ ಸಹ ಲೋನ್ ಕೊಡುವಾಗ. ಅದರಿಂದಾಗಿ ಅವರು ಎಷ್ಟೆಷ್ಟು ದೊಡ್ಡ ಲೋನ್ ಸ್ಯಾಂಕ್ಷನ್ ಮಾಡುವಾಗಲೂ ಅವರು ಅದನ್ನೇ ನೋಡ್ಕೊಳ್ಳೋದು, ನಮಗೆ ಎಷ್ಟು ಕಮಿಷನ್ ಬರ್ತದೆ ಅಂತೇಳಿ. ಅದರಿಂದಾಗಿ ಇಲ್ಲಿ ವ್ಯವಹಾರ ಅಂತ ಹೇಳಿದ ಕೂಡಲೇ ಎಲ್ಲ ವ್ಯವಹಾರದಲ್ಲೂ ಲಾಭದ ಅಂಶವನ್ನು ಇಟ್ಟುಕೊಂಡೇ ವ್ಯವಹಾರ ಆಗೋದು. ಆದ್ದರಿಂದ ಇಂತಹ ವಂಚಕರು ಸುಲಭದಲ್ಲಿ ತಮ್ಮ ಬೇಳೆಯನ್ನು ಬೀಸ್ಕೊಳ್ತಾರೆ, ಅವರಿಗೆ ಸಾರ್ವಜನಿಕರು ಮೋಸ ಹೋಗ್ತಾರೆ. ಈಗ ಏನಂದ್ರೆ ಈ ಹಿಂದೆ ಕೂಡ ಏನು ಕಳೆದ ಕೆಲವು ವರ್ಷಗಳಿಂದ ಆತ ಕೋಟ್ಯಾಂತರ ರೂಪಾಯಿ ವಂಚಿಸ್ತಿದ್ರು. ಈ ಹಿಂದೆ ಅವನ ಏನು ವಿರುದ್ಧ 2 ಪ್ರಕರಣಗಳು ಕೂಡ ದಾಖಲಾಗಿದೆ ಅಂತೆ. ನೋಡಿ, ಹಿಂದೆ 1-2 ಪ್ರಕರಣ ದಾಖಲಾಗಿದೆ. ಅವನಿಗೆ ಗೊತ್ತಿದೆ ಆ ಪ್ರಕರಣಗಳ ವ್ಯಾಪ್ತಿ ಏನು, ಅದರ ಪರಿಣಾಮ ಏನು ಅಂತೆಲ್ಲ ಗೊತ್ತಿದೆ. ನಿಮಗೆ ಅವನನ್ನು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋಸ್ ಮಾಡಿದರೆ ಈ ಸಂದರ್ಭದಲ್ಲಿ ಅವನಿಗೆ ಇನ್ನು ಮುಂದಕ್ಕೆ ಇಂಥ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಅವನನ್ನು ಎಕ್ಸ್ಪೋಸ್ ಮಾಡದೇ ಇದ್ದರೆ, ಪಬ್ಲಿಕ್ಕಲ್ಲಿ ಎಕ್ಸ್ಪೋಸ್ ಮಾಡದೇ ಇದ್ದರೆ, ಅವನ ಐಡೆಂಟಿಟಿಯನ್ನು ನೀವು ಬೇರೆ ಯಾರಿಗೂ ತೋರಿಸದೇ ಇದ್ದರೆ, ಅವ ನಾಳೆ ಹೋಗಿ ಪುತ್ತೂರಲ್ಲಿ ಹೋಗಿ ಇದೇ ವ್ಯವಹಾರ ಮಾಡಿದರೆ ಯಾರು ಅವನ ಐಡೆಂಟಿಟಿ ಮಾಡೋದಿಲ್ಲ. ಗೊತ್ತಾಯ್ತಾ? ಪೊಲೀಸರು ಅದನ್ನು ಸುಲಿಗೆ ಮಾಡಬೇಕು. ಅವನ ಐಡೆಂಟಿಟಿಯನ್ನು ಸಾರ್ವಜನಿಕರಿಗೆ ತಿಳಿಯಪಡಿಸುವಂಥ ಕೆಲಸ ಮಾಡಬೇಕಿತ್ತು. ಅವನು ನಿನ್ನೆ ರಾತ್ರಿ ಇದು ಮಾಡಿದ್ದಾರೆ, ಇವತ್ತು ಬೆಳಿಗ್ಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಿಕ್ಕಿತ್ತು. ಅದಕ್ಕಿಂತ ಮೊದಲು ನಗರ ಪೊಲೀಸ್ ಆಯುಕ್ತರು ಒಂದು ಪ್ರೆಸ್ ಮೀಟ್ ಕರೆದು, ಪ್ರೆಸ್ ಮೀಟಲ್ಲಿ ಅವನನ್ನು ಹಾಜರುಪಡಿಸಿ ಅವನಿಂದಲೇ ಅವ ಹೇಗೆ ಮೋಸ ಮಾಡುತ್ತಿದ್ದ ಎನ್ನುವುದನ್ನು ಪ್ರೆಸ್ಸಿನವರ ಮುಂದೆ ಬಹಿರಂಗಪಡಿಸ್ತಾ ಇದ್ದರೆ
ಅದು ದೊಡ್ಡ ಮಟ್ಟದಲ್ಲಿ ಹೈಪ್ ಆಗ್ತಾ ಇತ್ತು. ಒಂದು ಎರಡನೇದಾಗಿ ಅವನ ಮನೆಯಲ್ಲಿ ಯಾವ ರೀತಿಯ ಸೆಕ್ಯೂರಿಟಿ ಸಿಸ್ಟಮ್ಗಳಿವೆ, ಅವನ ಮನೆಯಲ್ಲಿ ಆ ಮನೆ ಯಾರ ಹೆಸರಲ್ಲಿದೆ, ಆ ಮನೆ ಟೋಟಲ್ ಕಾಸ್ಟ್ ಎಷ್ಟು, ಇದನ್ನೆಲ್ಲ ಎಲ್ಲಿಂದ ಮಾಡಿದ್ದಾನೆ ಅಂತ ಹೇಳಿದರೆ ಅದು ದೊಡ್ಡ ಮಟ್ಟದ ಹೈಪ್ ಆಗ್ತಾಯಿತ್ತು. ಎಲ್ಲ ಮೀಡಿಯಾಗಳು ಅದಕ್ಕೆ ವ್ಯಾಪಕವಾದ ಪ್ರಚಾರ ಕೊಡ್ತಾಯಿದ್ರು. ಆದ್ದರಿಂದಾಗಿ ಅದರ ನಂತರ ಅವನಿಗೆ ಈ ಕೇಸಿಂದ ಇನ್ನೊಂದು 2 ವಾರದಲ್ಲಿ ಬೇಲಲ್ಲಿ ಹೊರಗೆ ಬರ್ತಾನೆ, ಅದರ ಡೌಟ್ ಏನಿಲ್ಲ. ಬಂದು ಪುನಃ ಅದೇ ವ್ಯವಹಾರವನ್ನು ಮಾಡಲಿಕ್ಕೆ ಮುಂದುವರಿತಾನೆ. ಜನ ಅದನ್ನು ಗಮನಿಸ್ತಾ ಇರುವುದಿಲ್ಲ. ನೀವು ಒಂದು ಕಡೆ ಒಂದು ನ್ಯೂಸ್ ಬಂದು ಹೋಗಿರ್ತದೆ, ಒಂದು ಪೇಪರಲ್ಲಿ ಒಂದು ದಿವಸ ನ್ಯೂಸ್ ಬಂದಿರ್ತದೆ ಹೋಗಿರ್ತದೆ, ಜನ ಅದನ್ನು ಗಮನಿಸುವುದಿಲ್ಲ, ಅದನ್ನು ನೆನಪು ಇಟ್ಟುಕೊಳ್ಳೋದಿಲ್ಲ. ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತ ಹೇಳ್ತೇವೆ ನಾವು. ಆದ್ದರಿಂದಾಗಿ ಅವನಿಗೆ ಮತ್ತೊಂದು ಇಂಥ ಮೋಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಉತ್ತೇಜನ ಸಿಕ್ಕಿದೆ ಅಂತ. ಈಗ ಪೊಲೀಸರು ಈಗ ಎಷ್ಟು ಅವರು ಮೋಸ ಮಾಡಿದ್ದಾರೆ ಅಂತ ಹೇಳಿದರೆ ಆ ಮನೆಯನ್ನು ರಿಕವರಿ ಸೀಸ್ ಮಾಡಲಿಕ್ಕೆ ಆಗುತ್ತಾ, ಮುಟ್ಟುಗೋಲು ಹಾಕೊಳ್ಲಿಕ್ಕೆ ಆಗ್ತದ ಈ ಪ್ರಕರಣವನ್ನು? ಆಯಿತಾ, ಇವರು ಈಗ ಅದನ್ನು ಒಂದು ಈಡಿಗೆ ಬರಿಬೇಕು, ಈಡಿಗೆ ಬರಿಬೇಕು. ಈಗ ಇಡೀ ಕೇಸನ್ನು ನೀವು ಇಡಿಯವರು ಹ್ಯಾಂಡಲ್ ಮಾಡಿ ಅಂತೇಳಿ ಇಡಿಯವರು ಹ್ಯಾಂಡಲ್ ಮಾಡಲಿಕ್ಕೆ ಹೋದರೆ ಏನಾಗುತ್ತೆ, ಅವನಿಗೆ ದುಡ್ಡು ಕೊಟ್ಟವರ ಜಾತಕವೂ ಬರ್ತದೆ. ಅವನಿಗೆ ದುಡ್ಡು ಯಾರೆಲ್ಲ ಕೊಟ್ಟಿದ್ದಾರೆ ಅವರ ಜಾತಕವು ಇಡಿಯವರ ಕೈಗೆ ಬರುತ್ತೆ. ಆದ್ದರಿಂದಾಗಿ ಇಂಥ ಪ್ರಕರಣಗಳು ಹಲವು ಸೂಕ್ಷ್ಮತೆಗಳನ್ನು ಒಳಗೊಂಡಿರ್ತದೆ. ಈಗ ದೂರು ಕೊಟ್ಟವನಿಗೂ ಸಹ ಇದರ ತನಿಖೆ ಬೇಡ, ಅವನ ಹಣ ಬಂದರೆ ಸಾಕು. ಅವ ಬೇರೆ ಯಾರಿಗೆ ಮೋಸ ಮಾಡಿದ್ದಾನೆ ಅದು ದೂರು ಕೊಟ್ಟವನಿಗೆ ಬೇಡ, ನನ್ನ ಹಣ ಬಂದರೆ ಸಾಕು ಅಂತೇಳಿ ದೂರು ಕೊಟ್ಟವ ಇರುವಂಥ ಈ ಸ್ಥಿತಿಯಲ್ಲಿ ಪೊಲೀಸರು ಇದನ್ನು ಹೆಚ್ಚು ಎಲಾಬ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಉದ್ದಕ್ಕೆ ಎಳ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಇಲ್ಲಾಂದರೆ ಪೊಲೀಸರು ಇವತ್ತೇ ಇಡಿಗೆ ಬರೀಬೇಕಿತ್ತು, ಇಂತಿಂಥ ಒಂದು ಕೇಸ್ ಟ್ರೇಸ್ ಔಟ್ ಆಗಿದೆ, ನೀವು ಬಂದು ಆ ಕೇಸನ್ನು ಟೇಕ್ ಓವರ್ ಮಾಡಿ ಅಂತೇಳಿ ತನಿಖೆಯನ್ನು ಅವರಿಗೆ ಕೊಡ್ಬೋದು, ಕೊಡಬಾರ್ದು ಅಂತೇಳಿ. ಯಾಕಂದರೆ ವೈಡ್ ಆ್ಯಂಗಲ್ ಇರುವಂಥ ಪ್ರಕರಣ. ಯಾಕಂದರೆ 10-15 ಮಂದಿಗೆ ಮೋಸ ಮಾಡಿದ್ದಾರೆ, ಅದು ಎಲ್ಲವೂ ತನಿಖೆಯಲ್ಲಿ ಬರಬೇಕು. ಸರ್, ಇವಾಗ ಆತ ಒಬ್ಬನೇ ಮಾಡಿರೋದ ಅಥವಾ ಆತನ ಹಿಂದೆ ಯಾರಾದರೂ ಇದ್ದಾರಾ ಅಂತ? ಅಲ್ಲ, ಮಾಡಿರೋದು ಒಬ್ಬನೇ, ಅದರಲ್ಲಿ ಡೌಟ್ ಏನಿಲ್ಲ. ಆದರೆ ಅವನಿಗೆ ಕೈ ಜೋಡಿಸಿದವರು ಹಲವರಿದ್ದಾರೆ. ಈ ಬ್ರೋಕರ್ಗಳಿರ್ತಾರೆ ನೋಡಿ. ಒಬ್ಬರು ಒಂದು ಬ್ಯಾಂಕಲ್ಲಿ ಒಂದು 2 ಕೋಟಿ ಲೋನ್ ಸಿಕ್ಕಿದರೆ ನಮ್ಮ ಇಂಡಸ್ಟ್ರಿಯನ್ನು ಸ್ವಲ್ಪ ಡೆವಲಪ್ ಮಾಡಬಹುದು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಅವರು ವ್ಯವಹಾರ ಮಾಡುತ್ತಿರುವ ಬ್ಯಾಂಕ್ ಅವರಿಗೆ ಅಷ್ಟು ಲೋನ್ ಕೊಡಲಿಕ್ಕೆ ಒಪ್ಪುವುದಿಲ್ಲ. ಯಾಕಂತೇಳಿ ಅವರ ಟ್ರಾನ್ಸಾಕ್ಷನ್ ಸರಿ ಇರುವುದಿಲ್ಲ. ಟ್ರಾನ್ಸಾಕ್ಷನ್ ಸರಿ ಇದ್ದರೆ ಬ್ಯಾಂಕ್ ಕೊಡೋದಿಲ್ವಾ? ಇವರು ಬ್ಯಾಂಕಿಗೆ ಹೋಗದೆ ಇವರು ಈ ರೀತಿಯಾಗಿ ಖಾಸಗಿ ಬ್ಯಾಂಕ್ಗಳಿಗೆ ಮೊರೆ ಹೋಗ್ತಾರಂತಾದರೆ ಅವರ ಟ್ರಾನ್ಸಾಕ್ಷನ್ ಸರಿ ಇಲ್ಲ ಅಂತಲೇ ಅರ್ಥ. ಆದ್ದರಿಂದ ಅವರ ಆ ಬಂಡವಾಳವನ್ನು ಉಪಯೋಗ ಮಾಡಿಕೊಳ್ಳೋದು, ಅದರಲ್ಲಿ ಏನು ನ್ಯೂನತೆ ಇದೆ ಅದನ್ನು ಉಪಯೋಗ ಮಾಡಿಕೊಳ್ಳೋದು. ಈಗ ಯಾವ ಬ್ಯಾಂಕ್ 1,000 ಕೋಟಿ ಸಾಲ ಕೊಡೋದಿಲ್ಲ, ಅದಕ್ಕೆ ಸರಿಯಾದ ಶ್ಯೂರಿಟಿ ಕೊಟ್ಟರೆ, ನಿಮ್ಮ ಟ್ರಾನ್ಸಾಕ್ಷನ್ ಸರಿ ಇದ್ದರೆ, ನಿಮ್ಮ ಸಿಬಿಲ್ ಸ್ಕೋರ್ ಸರಿ ಇದ್ದರೆ ಎಲ್ಲ ಬ್ಯಾಂಕ್ಗಳು ಕೊಡ್ತವೆ, ಮುಗಿಬಿದ್ದು ಕೊಡ್ತವೆ ಲೋನು, ಏನು ಸಮಸ್ಯೆ ಇಲ್ಲ. ಆದರೆ ನೀವು ಈ ರೀತಿಯಾಗಿ ಬ್ರೋಕರ್ಗಳ ಥ್ರೂ ಬ್ಯಾಂಕಿಗೆ ಹೋಗ್ತೀರಂತಾದರೆ ನಿಮ್ಮಲ್ಲಿ ಏನೋ ಐಬು ಇದೆ ಅಂತ ಅರ್ಥ. ಅದನ್ನು ಅವರು ಎನ್ಕೇಜ್ ಮಾಡಿಕೊಂಡ್ರೆ ತಪ್ಪೇನು? ಅಷ್ಟೇ. ನೀವು ಹಳ್ಳಕ್ಕೆ ಬೀಳ್ತೇನೆ ಅಂತ ಹೋಗ್ತೀರಿ, ಅವ ಸ್ವಲ್ಪ ಹಿಡಿತಾನೆ ಅಷ್ಟೇ, ಹಳ್ಳಕ್ಕೆ ಬಿದ್ದಾಯಿತು. ಈ ರೀತಿಯಾಗಿ ಈಗ ನಿಮಗೆ ಈ ಪ್ರಕರಣ ಬೆಳಕಿಗೆ ಬಂದಾಗ ನಿಮಗೆ ಆಲೋಚನೆ ಆಗೋದು, ಇಲ್ಲ ಇದ್ರೆ ನಿಮಗೆ ಆಲೋಚನೆ ಆಗೋದಿಲ್ಲ. ನೀವು ಇನ್ನೂ ಅದು ಒಂದು ಹಣ್ಣಾಗಿದೆ, ಈಗ ಬೀಳ್ತದೆ ಅಂತೇಳಿ ಕಾಯ್ತಾ ಇರ್ತೀರಿ. ಆಯಿತಾ? ಅದು ಬೀಳೋ ಹೊತ್ತಿಗೆ ಇವನ್ ನೆಗದಿ ಬಿದ್ದೋಗಿರ್ತಾನೆ. ಏನಾದರೂ ಬೇರೆಯವ್ರ ಸಾಲ ಮಾಡಿ ಕೊಟ್ಟಿದ್ರೆ ಇವನ್ ನೆಗದಿ ಹೋಗಿರ್ತಾನೆ. ಅಷ್ಟೇ ಆಗಿರೋದಿತ್ತು. ಏಕೆಂದರೆ ಇವನು ವಂಚನೆ ಮಾಡೋದಕ್ಕಿಂತನೇ ಏನು ಐಷಾರಾಮಿ ಮನೆಯನ್ನಲ್ಲಿ ಸೃಷ್ಟಿಸಿದ್ದಾನೆ ಅಂತ ನೋಡಿ. ನೀವು ಚಿಕ್ಕ ಮನೆಯಲ್ಲಿದ್ದರೆ, ಸಣ್ಣ ವಾಹನವನ್ನು ಹೊಂದಿದ್ದರೆ ನಿಮಗೆ ಹೆಚ್ಚು ಮೋಸ ಮಾಡಲಿಕ್ಕೆ ಆಗುವುದಿಲ್ಲ. ಆ ಲೆವೆಲಿಗೆ ಹೋಗ್ತದೆ. ಒಂದು 10,000, 20,000, 50,000, ತಪ್ಪಿದರೆ 1 ಲಕ್ಷ, ಅಲ್ಲಿವರೆಗೆ ಮಾತ್ರ ನಿಮ್ಮನ್ನು ಜನ ನಂಬುವುದು.
ಅದೇ ನೀವು ಐಷಾರಾಮಿ ಮನೆಯಲ್ಲಿದ್ದರೆ ಬೆಂಜ್ ನಂತಹ ಮರ್ಸಿಡೀಸು ಬೆಂಜ್ ಅಂತ ಕಾರಲ್ಲಿ ಓಡಾಡ್ತಿದ್ರೆ ನೀವೊಂದು ಗಣ್ಯ ಉದ್ಯಮಿ ಎನ್ನುವಂಥ ಸ್ಟೇಟಸನ್ನು ಬೆಳೆಸ್ಕೊಂಡ್ರೆ ನಿಮಗೆ ಯಾವ ಫೈನಾನ್ಸಿನವನು ಅರ್ಧ ಲೋನ್ ಕೊಡ್ತಾನೆ. ಅಂಥ ವ್ಯವಸ್ಥೆಗೆ ಬೇಕಾಗಿ ಈ ಮನೆಗಳು ಮನೆ ಬೇಕು. ಬಂದವನನ್ನು ಪ್ಲೀಸ್ ಮಾಡಬೇಕಲ್ಲ, ಅವನಿಗೆ ನಮ್ಮ ಸ್ಟೇಟಸನ್ನು ತೋರಿಸ್ಬೇಕಲ್ಲ, ಅದಕ್ಕೆ ಬೇಕಾಗಿ ಅಂಥ ಇಂಟೀರಿಯರ್ಗಳು ಬೇಕು. ವಿದೇಶಿ ಮದ್ಯದ ಬಾಟ್ಲಿಗಳಿತ್ತು, ಅವನಿಗೆ ಹೇಗೂ ಅಭ್ಯಾಸ ಇದೆ, ಬಂದವರಿಗೂ ಸ್ಕಾಚ್ ವಿಸ್ಕಿ ಅಂತ ಹೇಳಿದ ಕೂಡಲೇ ಸ್ವಲ್ಪ ಆಸೆ ಆಗುತ್ತೆ ಅಭ್ಯಾಸ ಇದ್ದವರಿಗೆ. ಇಲ್ಲದ್ರೆ ನಾವು ಹೊರಗಡೆ ಕುಡಿಯುವುದಿಲ್ಲ ಅಂತ ಹೇಳಿದವರು ಸಹ ಸ್ಕಾಚ್ ವಿಸ್ಕಿ ಆದರೆ 2 ಪೆಗ್ ಹಾಕುವಂತ ಆಲೋಚನೆ ಮಾಡ್ತಾರೆ. ಆಗ ಅವನ ಬುಟ್ಟಿಗೆ ಬಿದ್ದ ಅಂತಲೇ ಲೆಕ್ಕ. ಚಂದ ಮಾಡಿ ಅವನ ತಲೆ ಸವರ್ತಾನೆ, ಎಷ್ಟು ಅವನಿಂದ ಬರ್ತದೆ ಅಷ್ಟು ಹಣವನ್ನು ವಸೂಲಿ ಮಾಡ್ತಾನೆ. ಅವನ ಕೆಲಸ ಆಗಲಿಲ್ಲ ಅಂತ ಹೇಳಿದರೆ ಅವ ಮತ್ತೆ ಇವನ ಮನೆಗೆ ಸವಾರಿ ಮಾಡ್ತಲೇ ಇರ್ತಾನೆ. ಅಲ್ಲಿಗೆ ಇವನ ಉದ್ದೇಶ ಸಾರ್ಥಕ ಆಗುತ್ತೆ. ಮತ್ತೆ ಸ್ವಲ್ಪ ಸಮಯ ಹೋಗುವಾಗ ಮತ್ತೊಬ್ಬ ಬರ್ತಾನೆ. ಯಾಕಂದರೆ ಇವನ ಮನೆಗೆ ಈ ವಿಚಾರಕ್ಕಾಗಿ ಡಾಕ್ಯುಮೆಂಟಿಗಾಗಿ ಓಡಾಡ್ತಿರುವ ಸಂದರ್ಭದಲ್ಲಿ ಇನ್ನೊಬ್ಬನಿಗೆ ಹೇಳಿರ್ತಾನೆ, ಹೆಂಗೊಂದು 100 ಕೋಟಿ ಸಾಲ ಆಪರೇಟ್ ಉಂಟು, ಒಂದು ಜನ ಉಂಟು ಮಲ್ತು ಕೊರ್ಪೇರು, ಅವರು ಅಡ್ರೆಸ್ ಕೊಡೋದು ನಂಗೊಂದು 50 ಕೋಟಿ ಬೇಕಿತ್ತು ನೋಡುವ ಒಂದು ಅಡ್ರೆಸ್ ಕೊಡು ಅಂತ ಅವನು ಬರ್ತಾನೆ ಇವ್ರ ಹತ್ರಕ್ಕೆ. ಈ ರೀತಿಯಾಗಿ ಒಬ್ಬರಿಂದ ಒಬ್ಬ ಲಿಂಕ್ ಆಗಿ ಇದು ಗುಂಪು ಆಗುವುದು. ಇವ ಯಾರಿಗೂ ಮಾಡಿ ಕೊಟ್ಟಿರೋದಿಲ್ಲ, ಇವ ಹಣ ಮಾತ್ರ ಮಾಡಿರೋದು, ಇವ ಮಾಡಿದ್ದು ಅಷ್ಟೇ. ಅಂದರೆ ಇದು ಪ್ರಕರಣ ಎಲ್ಲಿ ತನಕ ಹೋಗ್ಬೋದು ಅಂತ ಈಗ ಮೋಸ್ಟ್ಲಿ ಇದನ್ನು ಪೊಲೀಸರೇ, ಈಗ ಸಣ್ಣ ಪೊಲೀಸರೇ ತನಿಖೆ ಮಾಡುವುದಕ್ಕಿಂತ ಅವರು ಒಂದು ಇಡಿಗೆ ಇಲ್ಲದ್ರೆ CBIಗೆ ರೆಫರ್ ಮಾಡೋದು ಒಳ್ಳೆಯದು. ಇಲ್ಲದ್ರೆ ಅದು CODಗೆ ಹೇಗೂ ಹೋಗುತ್ತೆ, 10 ಕೋಟಿಯಿಂದ ಮೇಲೆ ಇದೆ ಅಲ್ಲ, 10 ಕೋಟಿಯಿಂದ ಮೇಲೆ ಇದೆ, ಅದರಿಂದ CODಗಂತೂ ಹೋಗ್ತದೆ, ಅಲ್ಲಿಂದ CBIಗೆ ಹೋಗ್ತದೆ. ಇದು ಬ್ಯಾಂಕಿಂಗ್ ಫ್ರಾಡ್ ಅಂತ ಕಾಣ್ತದೆ. ಇದಕ್ಕೆ ಬೇರೆ ನೋಡುವಾಗ ಅದು ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ, ಲೋನು ಮಾಡಿಸಿಕೊಡುವಂಥ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಫ್ರಾಡ್ ಆಗಿರೋದು ಮೋಸ್ಟ್ CBIಗೆ. ಅಂದರೆ ಇವಾಗ ಆ ರೀತಿಯಾಗಿ ಏನು ವಂಚನೆ ಮಾಡ್ತಿರೋದು ಅಲ್ಲಿಯ ಪರಿಸರದವರಿಗಾಗಲಿ ಅಥವಾ ಸ್ಥಳೀಯರಿಗಾಗಲಿ ಏನು ಗೊತ್ತಿಲ್ವಾ ಅಂತ ನೋಡಿ. ನಿಮಗೆ ಸಣ್ಣ ಮನೆಯವರಿದ್ದರೆ ಮಾತ್ರ ಅಕ್ಕಪಕ್ಕದವರು ಬಂದು ನಿಮ್ಮ ಆರೋಗ್ಯ ನಿಮ್ಮ ಇದನ್ನು ಏನಾದ್ರು, ದೊಡ್ಡ ಮನೆ ಅಂತ ಆದರೆ 2 ನಾಯಿಗಳಿದೆ ಅಂತಾದರೆ ಅಕ್ಕಪಕ್ಕದವರು ಯಾರೂ ನಿಮ್ಮ ಹತ್ರಕ್ಕೆ ಬರೋದಿಲ್ಲ. ಆಚೆ ಮನೆಯವನು ಬರುವುದಿಲ್ಲ, ಈಚೆ ಮನೆಯವನು ಬರುವುದಿಲ್ಲ, ಇವ ಸತ್ತರೆ ವಾಸನೆ ಬರುವವರೆಗೂ ಅವರು ಬರುವುದಿಲ್ಲ. ಆ ರೀತಿಯ ಪರಿಸ್ಥಿತಿಯಲ್ಲಿ ಇರುವುದು ಮಂಗಳೂರು ಸಿಟಿನಲ್ಲಿ ಎಲ್ಲ ಸಿಟಿಗಳಲ್ಲೂ ಅದೇ ರೀತಿ. ಆದ್ದರಿಂದ ಅಕ್ಕಪಕ್ಕದವರಿಗೆ ಅವರ ವ್ಯವಹಾರ ಏನು ಅದು ಏನು ಅಂತೇಳಿ ಅವನು ಆಲೋಚನೆ ಮಾಡುವುದಿಲ್ಲ, ಮತ್ತು ಅವರು ಸಂಶಯವನ್ನು ಪಡುವುದಿಲ್ಲ. ಸಂಶಯವನ್ನು ಪಟ್ಟರು ಅವರು ಹೇಳೋದು ಯಾರಿಗೆ? ಸಂಶಯ ಪಟ್ಟರು ಅಂತ ಇಟ್ಕೊಳ್ಳಿ, ಹೇಳೋದು ಯಾರಿಗೆ? ಅವನ ಮನೆಗೆ ಸರರಾತ್ರಿ ಹೊತ್ತಿನಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬರ್ತಾರಂತ ಆದರೆ, ಬೇರೆ ಬೇರೆ ವಾಹನಗಳು ಬರ್ತದಂತಾದರೆ, ಅಂಥ ಸಂದರ್ಭದಲ್ಲಿ ಏನಾದರೂ ಸಂಶಯ ಬಂದರೆ ಪೊಲೀಸರಿಗೆ ಮಾಹಿತಿ ಕೊಡ್ಬೋದು. ಪೊಲೀಸರು ಅವನ ಮನೆಗೆ ಯಾರಾದರೂ ಅವನ ಫ್ರೆಂಡ್ಸ್ಗಳ ನೆಂಟರಿಷ್ಟ ಬಂದರೆ ನಿಮಗೆ ಯಾಕೆ ಸಮಸ್ಯೆ ಅಂತ ಹೇಳ್ತಾರೆ. ಅದನ್ನು ಬಂದು ಅವ್ರು ವೆರಿಫೈ ಮಾಡ್ಲಿಕ್ಕೆ ಆಗ್ತದ ನಿನ್ನ ಮನೆಗೆ ಯಾರು ಬಂದರು ಅಂತೇಳಿ? ನಮ್ಮ ಮನೆಗೆ ಯಾರಾದರೂ ಬರ್ತಾರೆ ಬರ್ರೆ, ನಿಮಗೆ ಯಾಕೆ ಅಂತ ಕೇಳುವಂಥದ್ದು. ಈಗ ಅವರು ಕಲ್ಪಿಟ್ಸು, ಅವ್ರ ಮೇಲೆ ಕೇಸ್ ಇದೆ, ಇಸ್ ಅ ನೋಟೆಡ್ ಪರ್ಸನ್, ಇಂಥವರಾದರೆ ನಾವು ಪೊಲೀಸರಿಗೆ ಮಾಹಿತಿ ಕೊಡ್ಬೋದು. ಇದು ಅಂಥದ್ದೇನಿಲ್ಲ, ಎಲ್ಲರೂ ಬಿಸ್ನೆಸ್ ಮ್ಯಾನ್ಗಳು, ವೈಟ್ ಕಾಲರ್ ಮನುಷ್ಯರು, ಅಂಥವ್ರು ಬಂದರೆ ನೀವು ಹೇಗೆ ಸಂಶಯ ಎನಿಸ್ತೀರಿ? ಅದರಿಂದಾಗಿ ಸ್ಥಳೀಯರಿಗೆ ಯಾಕೆ ಅದರ ಬಗ್ಗೆ ಕುತೂಹಲ ಇಲ್ಲ ಅಂತ ಹೇಳಿದರೆ, ಅದು ನಮಗೆ ಎಟಕದ ದ್ರಾಕ್ಷಿ, ನಾವ್ಯಾಕೆ ಅದಕ್ಕೆ ಎಣ್ಕೋದು ಅಷ್ಟೇ. ಆದ್ದರಿಂದಾಗಿ ಅವರು ಯಾವ ರೀತಿಯ ವ್ಯವಹಾರಗಳನ್ನು ಮಾಡಿದರೂ ಆ 4 ಕೋಣೆಯ ಒಳಗೆ ವ್ಯವಹಾರ ಮಾಡ್ತಾರೆ, ಆದಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಳ್ತಾರೆ. ಆದ್ದರಿಂದಾಗಿ ಅವರು ಹೊರ ಜಗತ್ತಿಗೆ ತೆರೆದುಕೊಳ್ಳುವುದಿಲ್ಲ. ಅವರಿಂದ ಮೋಸ ಹೋದವರು ಏನಾದರೂ ಮಾಹಿತಿ ಕೊಟ್ಟು ಪೊಲೀಸರು ಈ ರೀತಿಯ ಕಾರ್ಯಾಚರಣೆ ಮಾಡಬೇಕೇ ಹೊರತು ಇಲ್ಲದ್ರೆ ಸಾಧ್ಯನೇ ಇಲ್ಲ. ಈಗ ಮೋಸ ಹೋದವರು ಯಾರಾದರೂ ಬರಲೇಬೇಕಲ್ಲ, ಬರದಿದ್ದರೆ ಪೊಲೀಸರ ಕಾರ್ಯಾಚರಣೆ ಮಾಡೋದಿಲ್ಲ.
ಅದರಿಂದ ಯಾರಾದರೂ ಮೋಸ ಹೋದವರು ಬಂದಿದ್ದಾರೆ, ನೇರವಾಗಿ ಕಮಿಷನರ್ ಹತ್ರಕ್ಕೆ ಬಂದಿದ್ದಾರೆ. ಆದರೆ ನೇರವಾಗಿ ಸನ್ ಪೊಲೀಸರೇ ರೈಡ್ ಮಾಡಿರೋದು. ರೈಡ್ ಮಾಡಿದ ಸಂದರ್ಭದಲ್ಲಿ ರಾತ್ರಿ ವೇಳೆ ಕಮಿಷನರ್ ಸ್ಪಾಟಿಗೆ ಹೋಗಿದ್ರು. ಯಾಕೆಂದರೆ ಪೊಲೀಸರಿಗೆ ಆಶ್ಚರ್ಯ ಆಗಿದ್ದಲ್ಲ ಮನೆಗೆ ಒಳಗೆ, ಈ ಮನೆಯೊಳಗೆ ಇಂಥ ವ್ಯವಸ್ಥೆ ಇದೆ ಅಂತ ಹೇಳಿದರು. ಏನು ಹಿಂದಿನ ಸಿನಿಮಾದಲ್ಲೆಲ್ಲ ನಾವು ನೋಡ್ತಿದ್ದೀವಿ ಅದೇ ರೀತಿಯ ಮನೆ ಇತ್ತು. ಮನೆ ಇತ್ತು, ನೀವು ಚಕ್ರ ಸಿನಿಮಾದಲ್ಲಿ ಆ ರೀತಿ ಒಂದು ಮನೆ ಇತ್ತು ಅಂತ ಮನೆ ಮತ್ತು ಅಲ್ಲಿ ವಿದೇಶಿ ಮದ್ಯ ಸಿಕ್ಕಿದೆ, ಅದಕ್ಕೊಂದು ಬೇರೆ ಕೇಸ್ ಆಗುತ್ತೆ, ಅದಕ್ಕೂ ಒಂದು ಬೇರೆ ಕೇಸ್ ಆಗುತ್ತೆ. ಅದು ಸಹ ಕ್ರಿಮಿನಲ್ ಅಫೆನ್ಸು. ನೀವು ವಿದೇಶಿ ಮದ್ಯಗಳನ್ನು ನಿಗದಿತ ಸಂಖ್ಯೆಯಿಂದ ಜಾಸ್ತಿ ಪ್ರಮಾಣದಲ್ಲಿ ಮನೆಯಲ್ಲಿ ಇಟ್ಟುಕೊಂಡ್ರೆ ಎಕ್ಸೈಸ್ ಆ್ಯಕ್ಟಲ್ಲಿ ಒಂದು ಕೇಸ್ ಆಗುತ್ತೆ. ಅದು ಎಲ್ಲ ಇದು ಬೇಲೇಬಲ್ ಅಫೆನ್ಸ್ಗಳು, ಅದೊಂದು ಸಮಸ್ಯೆ ಅಲ್ಲ. ಆದರೆ ಈ ಪ್ರಕರಣವನ್ನು ಇವರು ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ತಗೊಳ್ತಾರೆ ಮೋಸ್ಟ್ಲಿ. ಈ ಬಗ್ಗೆ ಏನಾದರೂ ಕಮಿಷನರ್ ಪ್ರೆಸ್ ಮೀಟ್ ಏನಾದರೂ ಮಾಡ್ಬೋದಾ ಅಂತ? ಮಾಡಲೇಬೇಕಿತ್ತು, ಅವರು ಮಾಡಲೇಬೇಕಿತ್ತು. ಯಾಕಂತಂದರೆ ಪೊಲೀಸರು ಅವರು ಮಾಡಿದ ಕೆಲಸವನ್ನಾದರೂ ಸಾರ್ವಜನಿಕರಿಗೆ ತಿಳಿಸಬೇಕು. ಇಲ್ಲದ್ರೆ ಪೊಲೀಸರ ಮೇಲೆ ಸಾರ್ವಜನಿಕರಿಗೆ ವಿಶ್ವಾಸ ಮೂಡಿ ಬರುವುದಿಲ್ಲ. ಇಷ್ಟು ದೊಡ್ಡ ಪ್ರಕರಣವನ್ನು ಭೇದಿಸಿದ್ದಾರೆ, ಆದ್ದರಿಂದ ಅದನ್ನು ಇವರು ಸರಿಯಾಗಿ ಸಾರ್ವಜನಿಕರಿಗೆ ತಿಳಿಸಲಿಲ್ಲ. ಸಾರ್ವಜನಿಕರಿಗೆ ತಿಳಿಸುವುದು ಏನಂತಂದರೆ ಮಾಧ್ಯಮಗಳ ಮೂಲಕ ತಿಳಿಸುವುದು. ಇವರು ಮಾಧ್ಯಮಗೋಷ್ಠಿಯನ್ನು ಇವತ್ತೇ ಮಾಡಬೇಕಿತ್ತು. ಮಾಡ್ಬೋದು ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಎಲ್ಲ ಅಸೆಸ್ಮೆಂಟ್ ಆಗಬೇಕು. ಎಷ್ಟು ಕಮಿಷನರು ಪ್ರೆಸ್ ಮೀಟಲ್ಲಿ ಏನು ಹೇಳ್ತಾರೆ ಅದು ದಾಖಲೆ. ಅವರು ಹೇಳಿದ್ದನ್ನೇ ಪತ್ರಿಕೆಗಳು ಬರೀತವೆ, ಮಾಧ್ಯಮಗಳು ಬಿತ್ತರಿಸ್ತವೆ, ಅದರಿಂದ ಅದು ಸಹ ದಾಖಲೆ. ಆದ್ದರಿಂದಾಗಲಿ ಅವರು ಅಲ್ಪ ಸ್ವಲ್ಪ ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೊಡುವಾಗಿಲ್ಲ ಅಧಿಕೃತವಾಗಿ. ಆದ್ದರಿಂದಾಗಿ ಅವನು ಎಷ್ಟು ಮಂದಿಗೆ ಮೋಸ ಮಾಡಿದ್ದಾನೆ, ಅದರಿಂದ ಅವರೆಲ್ಲರೂ ಅವರಿಂದಲೇ ಕೇಳಿಕೊಂಡು ಅವರನ್ನೆಲ್ಲ ಸಂಪರ್ಕ ಮಾಡಬೇಕು, ಅವರು ಬರಬೇಕು, ಅವರಿಗೆ ಇವರಿಗೆ ಹೇಗೆ ಪರಿಚಯ ಅಂತ ಹೇಳಬೇಕು, ಎಷ್ಟು ಹಣವನ್ನು ಯಾವ ರೀತಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಬೇಕು, ಅದಕ್ಕೆ ದಾಖಲೆ ಹೇಳಬೇಕು. ಯಾಕಂದರೆ ಇನ್ನು ಮುಂದಿನ ತನಿಖೆಯಲ್ಲಿ ಅದು ಎಲ್ಲವೂ ಬರುವುದರಿಂದ ಅದೆಲ್ಲ ದಾಖಲೆಗಳನ್ನು ಅವರು ಕ್ರೋಢೀಕರಿಸುವ. ಅದರಿಂದಾಗಿ ಕಮಿಷನರ್ ಇವತ್ತು ಪ್ರೆಸ್ ಮೀಟ್ ಮಾಡಲಿಲ್ಲ, ಇದನ್ನು ಅನೌನ್ಸ್ ಮಾಡಲಿಲ್ಲ. ಅದೆಲ್ಲ ದಾಖಲೆಗಳಾದರೆ ಈಗ ಇವರನ್ನು ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡಿ ಪುನಃ ಕಸ್ಟಡಿ ತಗೊಳ್ತಾರೆ, ವಿಚಾರಣೆಗೆ ಕಸ್ಟಡಿ ತಗೊಳ್ತಾರೆ. ಯಾಕಂದರೆ ಒಂದು 10 ದಿವಸ ಆದ ಕಸ್ಟಡಿ ತಗೊಳ್ತಾರೆ. ಆ ಸಂದರ್ಭದಲ್ಲಿ ಇಷ್ಟನ್ನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಪುನಃ ಅವನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಂದರ್ಭದಲ್ಲಿ ಕಮಿಷನರು ಮಾಧ್ಯಮಗಳಿಗೆ ಇಡೀ ವಿಚಾರವನ್ನು ಹೇಳ್ಬೋದು. ಅಲ್ಲಿವರೆಗೆ ಅವರು ಸಹ ತನಿಖೆಯಲ್ಲಿ ಇದೆ. ಯಾಕಂದರೆ ಈಗ ಹೇಳಿದ್ದು ಏನು ಇದ್ರೂ ಅದು ಪ್ರಿಲಿಮಿನರಿ ಸ್ಟೇಜ್, ಪ್ರಾಥಮಿಕ ಹಂತ ಮಾತ್ರ. ನಾವು ಇಂದಿದ್ದ ಒಂದು ದೂರು ಇತ್ತು, ನಾವು ಕಾರ್ಯಾಚರಣೆ ಮಾಡಿಸಿದ್ದೇವೆ, ಅವರನ್ನು ಬಂಧಿಸಿದ್ದೇವೆ. ಯಾವ ಸೊತ್ತುಗಳನ್ನು ಸದ್ಯಕ್ಕೆ ನಾವು ವಶಪಡಿಸಿಕೊಂಡಿಲ್ಲ. ಮತ್ತು ಆ ಮನೆ ಅದರ ಸುತ್ತಮುತ್ತ ಅದನ್ನೆಲ್ಲ ನಮ್ಮ ಸುಪರ್ದಿಗೆ ತಗೊಂಡಿದ್ದೇವೆ. ಸಿಂಬಾಲಿಕ್ ಆಗಿ ವಶಕ್ಕೆ ತಗೊಂಡು ಸಿಂಬಾಲಿಕ್ ಆಗಿ ವಶಕ್ಕೆ ತಗೊಂಡಿದ್ದೇವೆ. ಯಾಕಂದರೆ ಅಲ್ಲಿದ್ದ ಸೊತ್ತುಗಳನ್ನು ಇನ್ಯಾರು ಬೇರೆ ಕಡೆಗೆ ಮೂವ್ ಮಾಡಬಾರ್ದಲ್ಲ, ಅದಕ್ಕಾಗಿ ನಾವು ಸಿಂಬಾಲಿಕ್ ಆಗಿ ತಗೊಂಡಿದ್ದೇವೆ ಅಂತ ಹೇಳ್ತಾರೆ. ಸರ್, ಇವೆಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು ಸರ್. ಇದಾಗಿತ್ತು ಇವತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಹಾಯ್ ಏನು ಆಶೀರ್ವಾದಕ್ಕೆ ಜಾಯ್ನ್ ಆಯ್ರ ಬೈನಿ ಆಶೀರ್ವಾದ ಬಂಡ ಒಂಜಿ ಸ್ಕೀಮ್ ಅವಟ್ಟೆ ಇಲ್ಲುಂಡು ಬೈಕ್ ಉಂಡು ಕಾರ್ ಉಂಡು ಇಲ್ಲಾಗ ಬೋಡೇನ ಮಾತ ಐಟಮ್ಲ ಉಂಡು ಗ್ಯಾರಂಟಿ ಉಂಡತ ನಂಬಿಕೆಗೆ ನನಂಜಿ ಪುದರೆ ಆಶೀರ್ವಾದ ಯಾನ ಸೇರ್ದ ನಿಕ್ಲ ಸೇರ್ಲವೇ ತುಳುನಾಡದ ಮಾಂತ ಬಂದಲಿಗಳ ಸೊಲ್ಮೆಲು ಆಶೀರ್ವಾದ 2.0 ಯಾಲ ಸೇರ್ದೆ ನಿಕ್ಲ ಸೇರ್ಲಿ. ಆಹಾ, ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಇದು ಹೊಳಿತಿದೆ ನಿಮ್ ಥರಾನೇ, ನೀನು ಸಹ ಹೊಳಿತಿದೆಯಾ? ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ, ಬದಲಾವಣೆ ಹೊಳೆಯುತ್ತಿದೆ.